ಬೈದಿನ ಶಿಸ್ತಿನ ಮಾತೇನಲ್ಲ ಉಪಸ್ಥಿತಿನ ಆತ್ಮೀಯವಾದ ಮೋಕೆಡ ಗೌರವಿಸ ಉಂಟಲ್ಲ ನಮಕ್ ಮಾತೆರಗಳ ಗೊತ್ತುತ್ತಿನ ಅಂಚನೆ ತುಳು ಚಿತ್ರರಂಗಡುಂಜಿ ದಾಖಲೆಯನ್ನು ಬರೆಯುವ ಅಂಚಿತ್ತಿನ ಚಿತ್ರಾಂಗತನ ನಂಡವು ಚಾಲಿ ಪೋಲಿಲು ತುಳು ಚಿತ್ರರಂಗದ ಇತಿಹಾಸ ಸ್ವರ್ಣಾಕ್ಷರ ಬರೆದ ದೀಪನ ಚಿತ್ರ ಬರಿಮಲ್ಲ ಒಂಜಿ ದಾಖಲೆ ಮಲ್ದಿನ ಚಿತ್ರ ಚಾಲಿ ಪೋಲಿದ ನಿರ್ದೇಶಕರು ಎಡುಮ ವರ್ಷ ತುಳು ಚಿತ್ರರಂಗಡ್ ಸುದ್ದಿಡಿತ್ತು ಜನಂಡ ಈ ಸರ್ತಿ ನಮ್ಮ ಮಾತೆರೆಲ್ಲ ಬಂಚಾರ ತಿಳಿಪವನ ಬೊಕೊಂಜಿ ಪೊರ್ಲ ಗಂಟದ ಕತೆ ತೊಟ್ಟಿಗೆ ಸಿನಿಮಾದೊಟ್ಟಿಗೆ ಜೊತೆ ಒಂದು ಮಗನೆ ಮಹಿಷ ಅಂಚಾದ ಇನ್ನಿತ ದಿನ ಧ್ವನಿಸುರುಳಿ ಬಿಡುಗಡೆದ ಕಾರ್ಯಕ್ರಮ ನಮ್ಮ ಮಾತೆಲ್ಲ ಮುಲ್ಪ ಜೊತೆ ಆಯ್ತಾ ಅಂಚಾದ ಸೇರೋದಿನ ಚಿತ್ತಿನ ಮಾತೆರೆಲ್ಲ ಬೊಕ್ಕರ ಆತ್ಮೀಯವಾದ ಮೋಕೆಡ್ ಅದಕ್ಕೊಂದು ಸುರುಕಾದ ವಿಘ್ನೋನ ಕರಿಪನ ಚಿತ್ತಿನ ವಿಘ್ನ ನಿವಾರಕ್ಕೆ ಆನೆಮೋನೆದ ಗಣಪತಿಗೆ ಪುಣ್ಯ ಪಾಡೊಂದು ಸಭಾ ಸರಸ್ವತಿಗೆ ವಂದನೆ ಮತ್ತೊಂದು ಕದಿರದ ಉಳ್ಳಾಯಿ ಮಂಜುನಾಥ ಸ್ವಾಮಿನ ಮನಸ್ಸಿದೆ ನೆನೆತೊಂದು ಕಟಿಲಪ್ಪೆ ಉಳ್ಳಾದಿಗೆ ಪತ್ತು ಬಿರಿಂದ ಕಾಣಿಕೆಯ ಭಕ್ತಿಡ್ ಸಲ್ಲಿಕೆ ಮಲ್ತೊಂದು ಈ ತುಳು ಮಣ್ಣನ ತೆನ್ಕಾಯಿ ಬಡಕಾಯಿ ಮೂಡಾಯಿ ಪಡ್ಡಾಯಿಡ್ ಕಾತೊಂದು ಪುನಂಚಿತ್ತಿನ ಮಾತ ದೈವ ದೇವೇರೆ ನಾಗೇರ ಬೆಮ್ಮೆರನ ವರ್ಮೈತು ಸುಗಿತೊಂದು ಲೇಸನ ದುಂಬುದಿ ಬಂದುಲ್ಲ ನಡದುಂಬುಗ ಮಿತ್ತ ಚಾವಡಿಗೆ ಆತ್ಮೀಯವಾದ್ಯನ ಮೋಕೆಡ್ ಎದುಕೊಂದೊಂದಿಲ್ಲ ವಿಜಯಕುಮಾರ್ ಕodialbail ಕಲಾ ಸಂಗಮ ತಂಡದ ಸಂಚಾಲಕಿ ರಚನೆ ತೆಲುಗದ ಬಳ್ಳಿ ದೇವದಾಸ್ ಕಾಪಿಕಾಡ್ ಚಾಪರ್ಕ ತಂಡದ ಮುಖ್ಯಸ್ಥರು ಅಂಚನೆ ಕುಸುಲ್ ದರಸೆ ನವೀನ್ ಡಿ ಪಾಟೀಲ್ ಅಂಚನೆ ಮಗನೆ ಮಹಿಷ ಚಿತ್ರದ ನಿರ್ದೇಶಕರು ವೀರೇಂದ್ರ ಶೆಟ್ಟಿ ಕಾವೂರು ಅಂಚನೆ ಭೋಜರಾಜ್ ವಾಮಂಜೂರು ನವರಸರಾಜೆ ಭೋಜರಾಜ್ ವಾಮಂಜೂರು ಅಂಚನೆ ಮಗನೆ ಮಹಿಷ ಚಿತ್ರದ ಸಂಕಲನಕಾರ ಗಣೇಶ್ ನರ್ಚಾಲ್ ಗಾಯಕಿಯರು ರಾಕ್ಷನ್ ಮಾಡೋರು ಪ್ರಶಾಂತ್ ಕಂಕನಾಡಿ ಗಾಯಕಿಯರು ಅಂಚನೆ ತುಳು ಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದ ಪುನಃ ರಾಜೇಶ್ ಬ್ರಹ್ಮಾವರ ಅಂಚನೆ ಮಗನೆ ಮಹಿಷ ಸಿನಿಮಾದ ವಿತರಕರು ಬೊಕ್ಕ ಲೈಲಾಕ್ ಎಂಟರ್ಟೈನ್ಮೆಂಟ್ ಸಂಸ್ಥೆದ ಮಾಲಕಿಯರು ಹೇಮಂತ್ ಕುಮಾರ್ ಮಾತ ಗಣ್ಯರ ಆತ್ಮೀಯ ವೇದಿಕೆಗೆ ಸ್ವಾಗತ ಮಾಡ್ತೋದಿಲ್ಲ ಈ ಜೋರಾಯಿನ ಚಿತ್ರ ಕೈತಾಟಿದ ಗೌರವದೊಟ್ಟಿಗೆ ವೇದಿಕೆಗೆ ಬರಲು ಬಂದ ವಿನಂತಿ ಮಾಡ್ತೋದಿಲ್ಲ. ಮಗನೆ ಮಹಿಷ ಸಿನಿಮಾದ ಧ್ವನಿಸುರುಳಿ ಬಿಡುಗಡೆದ ಲೆಸೆಡನ್ ಮಾತೆಲ್ಲ ಮುಲ್ಪ ಜೊತೆ ಒಂದಲ್ಲ ಬೆತ್ತ ಚಾವಡಪ್ಪನ ಚಿತ್ತಿನ ಮಾತ ಗಣ್ಯರಿನ ಸಭಾ ಸಂಪ್ರದಾಯದ ಹೊರಟಿಯನ ಆತ್ಮೀಯವಾದ ಮೋಕೆಡ ಎದುಕೊಂಡೊಂದಿಲ್ಲ ವಿಶೇಷವಾದ ಇನ್ನಿತ ದಿನ ನಮ್ಮೊಟ್ಟಿಗೆ ಮಿತ್ತ ಚವಡಪ್ಪನ ಚಿತ್ರ ಮಾತ ಗಣ್ಯರೆಗಳ ಹೂಗುಚ್ಚದ ಗೌರವನ ಸಲ್ಲಿಕೆ ಮಾಡ್ಕೊಡ ಪಣದ ಚಿತ್ರದ ನಿರ್ದೇಶಕರಾದ ಚಿತ್ತಿನ ವೀರೇಂದ್ರ ಶೆಟ್ಟಿ ಕಾವೂರು ಮೇರಡ ವಿನಂತಿ ಮಾತೊಂದಲ್ಲ ವಿಶೇಷವಾದ ತುಳು ಚಿತ್ರರಂಗದ ಸಾಧಕ ಕಲಾವಿದರು ಖ್ಯಾತನಾಮ ಕಲಾವಿದರ ಮಾತೆಲ್ಲ ಮಿತ್ತ ಚಾವಡಲು ಚಾದ ಹಾಗೆ ಮಾತೆರಗಳ ಪೂಪುರ್ಪದ ಗೌರವದೊಟ್ಟಿಗೆ ಈ ಲೇಸಿಗೆ ಆತ್ಮೀಯವಾದ ಮೌಕ್ಯದ ಸ್ವಾಗತನ ಕೊರಡು ಬಂದು ವಿನಂತಿ ಮಾತೊಂದಲ್ಲ ಕೈ ತಾಟಿದ ಗೌರವವನ್ನು ಮಾತೆಲ್ಲ ಸಲ್ಲಿಕೆ ಮಾಡ್ಕೊಡು ಅತಿಥಿ ದೇವೋ ಭವ ಪಡದಾಂಡ ನಮ್ಮ ಇಲ್ಲದ ಜಾಗ ಎರಡಲ ಬಿನ್ನೇರು ಬಂದಿರ ನಾಂಡ ಅಕ್ಲಿಗೆ ಬಚ್ಚೆಲ್ ಅರ ಬೆರೆ ಅಂಗದಾನೆ ಅಸರದ ಬೆಲ್ಲದ ನೀರನ್ನು ಕೊಡ್ತು ನಮ್ಮ ಮಾತೆಲ್ಲ ಎದುಕೊಳ್ಳುವ ಆ ಉರುಟು ಈ ನಿತ್ತ ಚವಡಿಗೆ ಈ ನಿತ್ತ ಲೇಸಿಗೆ ಅಗತ್ಯದ ಬೇರೆನ ಊರು ಬರಿಕಿದ್ದು ನಮ್ಮೊಟ್ಟಿಗೆ ಜೊತೆ ಒಂದು ಪುನಶ್ಚಿತ್ರ ನಮ್ಮ ಮೋಕ್ಯದ ಮಾತ ಗಣ್ಯರಿಗಳ ಹೂಗುರ್ಪದ ಗೌರವದೊಟ್ಟಿಗೆ ಆತ್ಮೀಯ ವ್ಯಾನ ಚಿತ್ರ ಸ್ವಾಗತವನ್ನು ಕೊಡೋದು ವಿಶೇಷವಾದ ನಡುತ್ತ ಒಂಜಿ ಚೇರಡು ವಿಶೇಷವಾದ ಚಿತ್ತಿನ ವ್ಯಕ್ತಿ ಆಸನ ಸ್ವೀಕಾರ ಮನ್ಪುರಲ್ಲಿ ಅದೇನೆಂದು ಪಂದಾಂಡ ಇನ್ನಿತ ಇಡೀ ನಮ್ಮ ಕಾರ್ಯಕ್ರಮದ ಕೇಂದ್ರವೆಂದು ಮೊದಲು ನಮ್ಮ ಮಾತೆಲ್ಲ ಕನ್ನಡ ಚಿತ್ರರಂಗದ ಕೇಂದ್ರ ಚಿತ್ತಿನ ಬದಲು ಸಾಲು ಸಾಲು ಯಶಸ್ಸು ಸಿನಿಮಾದ ಸಂಗೀತ ನಿರ್ದೇಶಕರಾದ ಸಂಗೀತ ಲೋಕದ ಮಾಂತ್ರಿಕರಾದ ಪುನಃ ಚಿತ್ತಿನ ಒಂದು ವ್ಯಕ್ತಿಯಿಂದ ಪಡೆದಾಂಡ ಅವು ಮನೋ ಮೂರ್ತಿ ಅಂಚಾದ ತುಳು ಚಿತ್ರರಂಗದ ಸುರೂತ ಸರ್ತಿ ಮಗನೆ ಮಹಿಷ ಚಿತ್ರದ ಮುಖ್ಯ ಅಂತರ ಪಾದಾರ್ಪಣೆ ಮತ್ತೊಂದು ತುಳುವೆರಾಯನ ಚಿತ್ರ ಮಾತೆರೆಗಳ ಪೆರ್ಮೆಂದ ಬರಲಿ ಚಾದ ಆರ್ನ ಸಂಗೀತ ಎಂಚೊಂದು ತುಳು ಚಿತ್ರದ ಪಂಪನ ಚಿತ್ರನ ಆ ಒಂಜಿ ಕುತೂಹಲ ನಮಕ ಮಾತೆರೆಗಳುಂಡು ಐತ ಹೊರಟು ಇನ್ನು ನಮ್ಮ ಮಾತೆಲ್ಲ
ಮಲ್ಪ ಜೊತೆ ಅಂತ ಮನು ಮೂರ್ತಿನ ಇನ್ನಿತ ದಿನ ನಾವು ಮಾತೆಲ್ಲ ವಿಶೇಷವಾಗಿ ನಂಚಿತ್ತಿನ ಸ್ವಾಗತದೊಟ್ಟಿಗೆ ವೇದಿಕೆಗೆ ಎದುಕೊಂಡ್ರಲ್ಲ. ಸಂಗೀತ ಲೋಕದ ಮಾಂತ್ರಿಕ ಸ್ಯಾಂಡಲ್ವುಡ್ ಸಂಗೀತ ಕ್ಷೇತ್ರದಲ್ಲಿ ಒಂದು ಸಂಚಲನವನ್ನ ಮೂಡಿಸಿದಂತ ಅವರ ಖ್ಯಾತನಾಮ ಮನೋ ಮೂರ್ತಿ ಸರ್ ಅವರು ವೇದಿಕೆಯಲ್ಲಿದ್ದಾರೆ. ತುಳುನಾಡಿನ ತುಳು ಚಿತ್ರರಂಗದಲ್ಲಿ ಪ್ರಥಮ ಬಾರಿಗೆ ಅವರದ್ದು ಸಂಗೀತ ನಿರ್ದೇಶನವನ್ನ ಮಾಡ್ತಾ ಇದ್ದಾರೆ. ಅದು ಮಗನೆ ಮಹಿಷ ಸಿನಿಮಾ. ನಮ್ಮೆಲ್ಲರಿಗೂ ಒಂದು ಸಂತಸ ಸಂಭ್ರಮ ಎನ್ನುವ ಮಾತಿನೊಂದಿಗೆ ಒಂದು ಜೋರಾದ ಕೈ ಚಪ್ಪಾಳೆ ಗೌರವವನ್ನು ಮತ್ತೊಮ್ಮೆ ಜ್ಞಾಪಿಸ್ತಾ ಇದ್ದೇನೆ. ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಇದೀಗ ಕಾರ್ಯಕ್ರಮವನ್ನ ದೀಪ ಪ್ರಜ್ವಲನೆಯೊಂದಿಗೆ ನಾವು ಉದ್ಘಾಟನೆಯ ಮೆರುಗನ್ನ ನೀಡಲಿಕ್ಕಿದ್ದೇವೆ. ವೇದಿಕೆಯಲ್ಲಿರುವಂತಹ ಮನೋ ಮೂರ್ತಿ ಸರ್ ಅವರೊಂದಿಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರ ಜೊತೆಯಾಗಿ ದೀಪ ಪ್ರಜ್ವಲನೆಯನ್ನ ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರ ಜೊತೆಯಾಗಿ ದೀಪ ಪ್ರಜ್ವಲನೆಯ ಮೆರುಗನ್ನ ಈ ಕಾರ್ಯಕ್ರಮಕ್ಕೆ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಅಸತೋಮ ಸತ್ವಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಅಜ್ಞಾನದ ಅಂಧಕಾರದಿಂದ ಸುಜ್ಞಾನದ ಬೆಳಕನ್ನ ಈ ವೇದಿಕೆಯಲ್ಲಿ ನಾವು ಪ್ರಜ್ವಲಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಪ್ರಜ್ವಲಿಸುವಂತಹ ಬೆಳಕು ಮಗನೆ ಮಹಿಷ ಸಿನಿಮಾಕ್ಕೆ ಯಶಸ್ಸಿನ ಬೆಳಕಾಗಲಿ, ಬರುವಂತಹ ಎಲ್ಲ ಕುಂದು ಕೊರತೆಗಳನ್ನ ದೂರೀಕರಿಸುವಂತಹ ಬೆಳಕಾಗಲಿ. ಚಾಲಿಪೋಲಿಲು ಚಿತ್ರ ನಾವು ಮಾತಿರಲ್ಲ ತೂತ ದಾಖಲೆ ನಿಮಿತ್ತ ದಾಖಲೆ ಬರೀ ನಂಚಿದ್ದೇನ ತುಳು ಚಿತ್ರರಂಗದ ಯಶಸ್ವಿ ಚಿತ್ರ ಅಂತ ಬಂಡು ತಪ್ಪ ಒಂದು ಅತಿಶಯದ ಪಾತ್ರ ಒಂದು ತನ್ನ ಬರವಣಿಗೆದ ಸಾಮರ್ಥ್ಯ ಹೆಂಚಿನ ತನ್ನ ಯಾನ್ ಏತಿ ಹೆಂಚಿನ ಪಂಪನೆ ಕಲಾಸೆ ಬೇಡ ಬರೀ ಬೊಂಗುಡಿ ಸುರುತ್ತ ಅವನಿಗೆ ಪೆಜ್ಜಿಡೆ ತೋಜಾದಿನಾರು ವೀರೇಂದ್ರ ಶೆಟ್ಟಿ ಕಾವರು ಒಂದು ಅರ್ನ ತುಳುಂಡು ರಡ್ನೆ ಕಲಾಕಾರಣಿಕೆ ಒಂದು ಕೇಂಡ ಮಗನೇ ಮಹಿಷ ಇನ್ನಿತಿ ಪೊರ್ಲಗಂಡದ ಲೇಸಿಡ್ ಅರ್ನ ಲೆಪ್ಪುಗು ಹೋಗೊಡ್ದು ಅಗತ್ಯದ ಬೇಲೆಯನ್ನು ಬರೀತಿದ್ದು ಮಾತ ಗಣ್ಯಮಾನ್ಯರು ಒಟ್ಟಾತಾರೆ ಜೊತೆ ಆತಾರೆ ಚಾದ್ ಪ್ರಾಸ್ತಾವಿಕವಾದ ಈ ಸಿನಿಮಾಡ್ ಅರ್ಧಾದ ಮಾತ ತಯಾರಿನ ಮಂತದೇರು ತುಳುವೇರು ತಿಳಿಪಾಯರ ಹೆಚ್ಚಿನ ಮಾತ ಪ್ರಯತ್ನ ಮಂತದೇರು ಸುರುದ ಸಿನಿಮಾಡ್ದು ಹೆಚ್ಚ ವಿಭಿನ್ನವಾದುಂಡು ಒಂದು ಪಂಪನೇನು ತಿರಿಯೋ ನಂಚಿತ್ತಿನ ಕುತೂಹಲ ನಮಕ್ ಮಾತೆರೆಗೊಂಡು ಅಂಚಾದ್ ವೀರೇಂದ್ರ ಶೆಟ್ಟಿ ಕಾವರು ಪ್ರಾಸ್ತಾವಿಕವಾದ ಚಿತ್ರ ಪಾತ್ರದೊಟ್ಟಿಗೆ ನಮ್ಮೊಟ್ಟಿಗೆ ತುಂಬಾ ಒಂದು ವಿನಂತಿ ಮಾತೊಂದಿದೆ. ಮಾತರಿಗಳ ನಮಸ್ಕಾರ. ಎನ್ಮ ವರ್ಷದ ಪೊಕ್ಕ ನಮ್ಮ ರಡ್ನೆ ಚಾಲಿಪುಲ್ಲಾಯಿ ಪೊಕ್ಕ ಎನ್ಮ ವರ್ಷದ ಕರೆದಿತ್ತು ರಡ್ನೆ ಸಿನಿಮಾ ಬರೋದಿಲ್ಲ ಮಗನೆ ಮಹಿಷ ಕಾನ್ಸೆಪ್ಟ್ ಎಂಚ ಬಂದಾಗ ಜಾನರ್ ಎಂಚ ಬಂದಾಗ ಅಂದುಲ ಚಾಲಿಪುರದಕ್ಕನೆ ಕಾಮಿಡಿ ಸಿನಿಮಾ ಆ್ಯಂಡ್ ಗ್ಯಾರಂಟಿ ಅದೇ ಬರೆದು ತೋರ್ಪೆ ಚಾಲಿಪುರಿ ಅಟ್ಲೀಸ್ಟ್ 2 times ಜಾಸ್ತಿ ತೆಲಿಪುನಂಚಿನ ಸ್ಟಫ್ ಕಂಟೆಂಟ್ ನೆಟ್ಟು ಜಿಂಜಾದು ನಮ್ಮ ಮಲಗಿನ ಸಿನಿಮಾ ಏಟಡ್ ಏರು ಬರ್ತೂಪಾರು ಖಂಡಿತ ಬೂಡು ತೆಲಿಪುವಾರು ಎನ್ನಿ ಮಾತ್ರ ಪಿಕ್ಚರ್ಲ್ಲ ಹಿಂದಿನೇ ಅನ್ಬಿಡಿ ರೆಡಿ ಹೋಗ್ಬೇಕಾದ ಟೆನ್ಷನ್ ಅನ್ಪೋಚನೆ ಗ್ಯಾರಂಟಿ ಖಂಡಿತ ತೆಲಿಪುವಾರು ಫೈನಲ್ ಔಟ್ಪುಟ್ ಬೈದು ಸೆನ್ಸಾರ್ ಆಗ್ತದೆ ನಾನು ರಿಲೀಸ್ಗೆ ಮುಟ್ಟ ಆಗ್ತದೆ April 29th ಪಿಕ್ಚರ್ ರಿಲೀಸ್ಲ ಆಗುಂಡು ಮಸ್ತ್ ಪುರ್ಲುಡು ಈ ಪಿಕ್ಚರ್ ಬೈಲಿ ನಾನು ಚಾಲಿ ಪುರ್ಲು ಅಣ್ಲಾತಿ ನೆಟ್ಟ ಅಣ್ಲಾತಿ ಎಂಕ್ಲು ಇಲ್ಲಿ ನಿಂಚಲ್ಲ ಎಂಕ್ಲು ನಾಟಕದ ಸ್ಕ್ರಿಪ್ಟ್ ಬರೆಯೋದು ಬರೆಯನಾಗಲ್ಲ ಆ ಸ್ಕ್ರಿಪ್ಟ್ಗೆ ಎಂಕ್ಲೆ ಒಂದು ಎಂಚ ಕಾಮಿಡಿ ಬರ್ಕೊಂಡು ಬಂದಾಗ ಹೆಂಗೆ ಮೂರ್ತಿನ ನಾಟಕ ರೇಪ ನಮ್ಮ ಮುಲ್ಪದ ತುಳು ಪಿಕ್ಚರ್ ಜಾಸ್ತಿ ಕಾಮಿಡಿ ನಡ್ಕೊಂಡು ಕಂಡ ಐಕ್ ನಮ್ಮ ನಮ್ಮ ತುಳುನಾಡು ಕರಾವಳಿ ನಮ್ಮ ನಾಟಕದ ಹಿನ್ನೆಲೆ ಅಂಡ್ ಎನ್ನೊಟ್ಟಿಗೆ ನಾಟಕದ ಹಿನ್ನೆಲೆದ ಮಲಮಲ್ಲ ತರೆಕುಲು ಮೂಲೆಯನ್ನ ಸುತ್ತಮುತ್ತ ಕುಲ್ದಿರು ಇಲ್ಲಿ ಮಾತ್ರ ಗೊತ್ತುಂಡು ಅಕುಲು ಎನ್ನೊಟ್ಟಿಗೆ ಜೊತೆ ಆತಿನ ಇಂಕ್ ಭಾರಿ ಒಂದು ಖುಷಿತ ವಿಷಯ ವಿಜಯಣ್ಣಾಡ್ ಕಾಪಿಕಾಡ್ ಭೋಜಣ್ಣಾಡ್ ಪಡಿಲ್ ಬರೋದಿರುತ್ತೆ ಮಾತಿರಲ್ಲ ಅಂಚನೆ ಈ ಪಿಕ್ಚರ್ ಎಲ್ಲ ಅಕುಲು ಎನ್ನೊಟ್ಟಿಗೆ ಓದ್ತೇರು ಅಕಲ 100% ಕೊಡ್ತೇರು ಅಕಲ ಬೇರೆ ದಾದ ಮಾಡೋದು ನಿಗಳು ಎಲ್ಲ ಮೂವಿ ತೂಪರ ಆ್ಯಂಡ್ ಸ್ಪೆಷಲಿ ಈ ಸರಿ ವಿಜಯನಲ್ಲಿ ಆ್ಯಕ್ಟ್ ಮಲ್ದೇರು ಚಾಲಿಪೋಲ್ಡರ್ ಆ್ಯಕ್ಟ್ ಮಲ್ತಿದ್ದ ಅಲ್ಲಿ ಲಿರಿಕ್ಸ್ ಬರೆದಿದ್ದೆ ಟೈಟಲ್ ಸಾಂಗ್ ಈ ಸರಿ ಸಾಂಗ್ಲ ಬರತ್ತೇರು ನಮ್ಮ ಪಿಕ್ಚರ್ಗೆ ಆ್ಯಕ್ಟಿಂಗ್ಲ ಮಲ್ದೇರು ಫಸ್ಟ್ ಟೈಮ್ ಎನ್ನ ಪಿಕ್ಚರ್ ಫಸ್ಟ್ ಟೈಮ್ ಆದ್ರೆ ಆ್ಯಕ್ಟರ್ ಫುಲ್ ಟೈಮ್ ಆ್ಯಕ್ಟರ್ ಆಗೋದಿದ್ದಾರೆ ಅಂಚ ತೂಲೆ ಎಲ್ಲ ಜನ ಆ್ಯಕ್ಟಿಂಗ್ ಎಂಚಂದ್ರೆ ನಿಗಳು ತೂಲೆ ಅಂಚ ಮಾತಾಡಿಲ್ಲ ಈ ಪಿಕ್ಚರ್ ಸ್ಟಾರ್ಟರ್ ಒಂದರ ವರ್ಷ ಇಂಕಲ್ನ ಶೂಟಿಂಗ್ ಆದ ಮುಗಿಡಿ ಬಡ ಮಸ್ತ್ ತಿನ್ನಾಣೆ ಇಂಕಲ್ನ ಕೊರೋನಾದ ಪೋಂದಿಲ್ಲ ಆ್ಯಂಡ್ ಅದು ವರ್ತ್ ವೇಟಿಂಗ್ ಇಂಕ್ಲು ರಿಲೀಸ್ ಆಯ್ಪೊಕ್ಕ ನಿಮಗೆ ತೂಲೆ ಇಂಚಂದು ಗೊತ್ತಾಕೊಂಡು పొర్లుడు షోకుದ ಪಿಕ್ಚರ್ ಮಲ್ದ ಏಪ್ರಿಲ್ 29 ರಿಲೀಸ್ ಆಪುಂಡು ನಿಕುಲ್ನ ಮಾತೆಲ್ಲ ಗುರ್ತದಾಕಲ್ಲ ನಮಕುಲ ಮಾತೆಲ್ಲ ಪನಲೆ ಪಿಕ್ಚರ್ ಕ್ಲಿಯರ್ ಬೇರೆ ಪನಲೆ ನಿಕುಲು ಲೆತ್ನ ಇನ್ವಿಟೇಷನ್ ಅವು ವರ್ತ್ ಉಪ್ಪುಂಡು ಆತ್ ಗ್ಯಾರಂಟಿ ಕೊರ್ಪೆ
ಥ್ಯಾಂಕ್ ಯು. ನವರಸದ ಶ್ರೇಷ್ಠವೇನೋ ಒಂದು ಕೆಂಡ ನಾವು ಹಾಸ್ಯಗೆ ದಯಗೆಂದು ಕೆಂಡ ತೆಲಿಕೆ ನಮ್ಮ ಮಾತಿರಲ ಜೀವನಡು ಜೀವಡು ವಿಶೇಷವನ್ನ ತೆರಳನ ದಿಜ್ಜಾವಡು ಅಂಚಾದ ತೆಲಿಕೆನೆ ಪ್ರಧಾನವಾದಳು ದಯಗೆಂದು ಕೆಂಡ ನಮ್ಮ ಮಾತಿರಲ ತೆಲಿಪೋಡು ತೆಲಿತು ನಲಿತದು ಒಂಜಾವಡು ತೆಲಿಕೆ ಡುಂಡುಗೆ ದೀಪ ತಮ್ಮನ ಬಲತಿ ಮಲ್ಲಿಗೆದ ಅರಳು ಕಮ್ಮನ ತೆಲಿತರಡ ಬದುಕವು ಬಂಗಾರದ ಭವನ ಅಂದು ಪಡ್ಕೊಂಡ ಪಾತಿರದಂಚ ಹಾಸ್ಯನೆ ಪ್ರಧಾನವಾದಿದ್ದು ವಿಶೇಷವನ್ನ ಪರಿಕಲ್ಪನದೊಟ್ಟಿಗೆ ವೀರೇಂದ್ರ ಶೆಟ್ಟಿನ ಸಿನಿಮಾ ಮಗನೇ ಮಹಿಷ ನಮ್ಮ ಮಾತಿರದ ಬದುಕು ಬರೋಣ ಚಾದು ತುಳುವರೈನ ನಾವು ಮಾತೆಲ್ಲ ಜೊತೆ ಆದ ಒಟ್ಟಾದ ಒಗ್ಗಟ್ಟಾದ ಸಿನಿಮಾನ ಗೆದ್ದವ ನಲ್ಪ ಒಟ್ಟಾಕ ಪಂಪಿನ ಪಾತಿರದೊಟ್ಟಿಗೆ ನನ್ನದೊಂದಿಗೆ ಈ ಕಾರ್ಯಕ್ರಮದ ಪ್ರಧಾನ ಅಂಗ ಬರೋದಿಲ್ಲ ಮಗನೇ ಮಹಿಷ ಇನ್ನಿತ ಈ ಕಾರ್ಯಕ್ರಮದ ಪ್ರಧಾನ ಅಂಗದಾದ ಕೇಂದ್ರ ಧ್ವನಿ ಸುರುಳಿ ಬಿಡುಗಡೆ ಅವೇನು ಈ ವೇದಿಕೆ ಹಿಡಿತೆ ಈ ಪೊರ್ತುಕು ನಮ್ಮ ನಡಪ ಹೊಂದಿಲ್ಲ ವೇದಿಕೆ ವಿಶೇಷವಾದ ಇನ್ನಿತ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ಸಾಮಾನ್ಯ ಮನೋ ಮೂರ್ತಿ ಸರ್ ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಜೊತೆಯಾಗಿ ಧ್ವನಿ ಸುರುಳಿಯನ್ನ ಅನಾವರಣಗೊಳಿಸಬೇಕು ಬಿಡುಗಡೆ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಎದ್ದು ನಿಂತು ಈ ಕಾರ್ಯಕ್ರಮದಲ್ಲಿ ಜೊತೆಯಾಗಬೇಕಾಗಿ ತಮ್ಮಲ್ಲಿ ವಿನ್ನವಿಸ್ತಾ ಇದ್ದೇನೆ. ವಿಶೇಷವಾದ ತುಳುನಾಡು ಬಂದಾಗ ನಮಗ್ ಮಾತಿರಲಿಲ್ಲ ಮಹಿಷನ ಪರಿಚಯ ಉಂಟು. ಯಾಕೆಂದ್ರೆ ಯಕ್ಷಗಾನಡು ಮಹಿಷನ ಎಂಟ್ರಿ ಅವು ಹಬ್ಬರಡು ಉಪ್ಪುಡು ಅಂಚೆನೆ ತುಳು ಚಿತ್ರಾಂಗಡು ಮಂಚಿ ಹಬ್ಬರದ ಚಿತ್ರ ಅದು ಮುರಿದು ಬರಡು ಪನ್ಪನ ಚಿತ್ರ ಆಶಯದ ಬಗ್ಗೆ ಒಂದು ಧ್ವನಿ ಸುರುಳನೆ ಎತ್ತರದ ಮಾತಾಡ ಜೋರಾದ ಕೈತಾಟಿ ಜೊತೆಗೆ ಎದುರುಕೊಂಡು ತನಕ ಕೈದಾಟಿದ ಸ್ವರ ಶಬ್ದ ಗೌರವ ರಕ್ಷಣೆ ಮಾಡ್ಕೊಂಡಲ್ಲ. ವಿಶೇಷವಾಗಿ ಪ್ರಪ್ರಥಮ ಬಾರಿಗೆ ನಮ್ಮ ತವರು ಭೂಮಿ ಮಾತೃಭಾಷೆ ತುಳುವಿನಲ್ಲಿ ತನ್ನ ಕಲಾ ಸೇವೆಯನ್ನ ನೀಡ್ತಾ ಇರುವವರು ಮನೋ ಮೂರ್ತಿ ಸರ್ ಅವರು. ತುಳುನಾಡಿಗೆ ಪ್ರೀತಿ ಇಟ್ಟು ಅಭಿಮಾನ ಇಟ್ಟು ನಮ್ಮೊಂದಿಗೆ ಮಗನೇ ಮಹಿಷ ಸಿನಿಮಾದಲ್ಲಿ ಜೊತೆಯಾಗಿದ್ದಾರೆ. ಹಾಗಾಗಿ ತುಳುವರಾದ ನಮ್ಗೆಲ್ಲರಿಗೂ ಒಂದು ಸಂತಸ, ಸಂಭ್ರಮ, ಹೆಮ್ಮೆ ಅಂತ ಭಾವಿಸ್ತಾ ಅವರಿಗೆ ವಿಶೇಷವಾದಂತಹ ಗೌರವಾರ್ಪಣೆಯನ್ನ ಈ ವೇದಿಕೆಯಲ್ಲಿ ನಾವು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಹಾಗಾಗಿ ವೇದಿಕೆಯಲ್ಲಿ ಎಲ್ಲ ಗಣ್ಯರ ಜೊತೆಯಾಗಿ ಅವರಿಗೆ ಗೌರವಾರ್ಪಣೆಯನ್ನ ಸಲ್ಲಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶಾಲಿನ ಗೌರವದೊಂದಿಗೆ ಪೇಟವನ್ನ ಧರಿಸುವುದರೊಂದಿಗೆ ಹಾರಾರ್ಪಣೆಯೊಂದಿಗೆ ವಿಶೇಷವಾದಂತಹ ಗೌರವವನ್ನ ವೇದಿಕೆ ಪುನಃ ಹಿರಿಯ ಕಲಾವಿದರಾದ ಪುನಃ ತಿರುಗಿದಗುಳಿ ದೇವದಾಸ್ ಕಾಪಿಕಾಡ್ ಅಂಚನೆ ವಿಜಯಕುಮಾರ್ ಕodialbail ಅಂಚನೆ ನವರಸರಾಜ ಭೋಜರಾಜ್ ಅಂಚನೆ ಚಿತ್ರದ ನಿರ್ದೇಶಕರು ವೀರೇಂದ್ರ ಶೆಟ್ಟಿ ಅವರ ಅಂಚನೆ ತುಳು ಚಲನಚಿತ್ರ ಸಂಘದ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದ ರಾಜೇಶ್ ಅವರ ಅಂಚನೆ ವೇದಿಕೆ ಮಾತೆಯರ ಜೊತೆಯಾದ ಗೌರವವನ್ನು ಸಲ್ಲಿಕೆ ಮಾಡಿಕೊಡು ಶಾಲಿನ ಗೌರವವನ್ನ ಸನ್ಮಾನ್ಯ ಮನೋ ಮೂರ್ತಿ ಸರ್ ಅವರಿಗೆ ದೇವದಾಸ್ ಕಾಪಿಕಾಡ್ ಅವರು ಸಲ್ಲಿಸ್ತಾ ಇದ್ದಾರೆ. ವೀರೇಂದ್ರ ಶೆಟ್ಟಿನ ಶಾಲೆ ಪೋಲಿ ಹಿಡಿದ ಬೊಕ್ಕ ಮಗನೇ ಮಹಿಷದ ನಡುಟೊಂಜಿ ಸಿನಿಮಾ ಮಾಡ್ತಾರ ಸವರ್ಣ ತಿರುಗ ಸಂದೀಪ್ ಅಣ್ಣ ಮನ ಸುದ್ದಿ ಆಯಿತು. ಅದ್ಭುತమైన ಒಂದು ಸಿನಿಮಾ ಮಾಡ್ತಾರ ವೀರೇಂದ್ರ ಶೆಟ್ಟಿ ಆಯ್ತು ಆಕ್ಟ್ ಮಾಡ್ತಾರೆ ಬಂದಾಗ ಹೆಂಗೆ ಕೊಂಚ ಡೌಟ್ ಇತ್ತು. ವೀರೇಂದ್ರ ಶೆಟ್ಟಿ ಆಕ್ಟ್ ಮಾಡ್ತಾರೆ ಅಂದ ಮಣ್ಣು ಥಿಯೇಟರ್ ಕೂತು ನಂಗೆ ಮಾತ್ರ ವೀರೇಂದ್ರ ಶೆಟ್ಟಿ ಅದ್ಭುತವಾದ ಆಕ್ಟ್ ಮಾಡಿದ್ದಾರೆ. ಭಾರಿ ಶೋಕ್ ಮಾಡಿದ್ದಾರೆ ಆಕ್ಟಿಂಗ್ ಆ ಸಿನಿಮಾ ಮಸ್ತ್ ಇಷ್ಟ ಆಗಿತ್ತು. ಹೆಂಗೆ ಮಾಡಿತ್ತು ಈ ಸಿನಿಮಾ ಬರೀಕೊಂಡು ಮಣ್ಣು ದಾದನದಲ್ಲ ಒಂಜಿ ತಪ್ಪು ಮತ್ತೆ ಆ ಸಿನಿಮಾದ ಪ್ರಚಾರದ ಕಡೆಗೆ ಹೆಚ್ಚ ಗಮನ ಕೊಡ್ತಿಲ್ಲ. ಡಿಸೈನ್ಗೆ ಅವಡೆ ಆಯ್ತಾ ಟೈಟಲ್ ಅವಡೆ ಏನು ಮಸ್ತ್ ಮಾತಾಡ್ತಿದ್ದೆ ಆ ಬಗ್ಗೆ. ಅಡಿ ಸಲ ಮಗನೇ ಮಹಿಷಕ್ಕೆ ಮಾತ್ರ ಅವನ ಪೂರ ಬಡ್ಡಿ 2 ಸಲ ಸಮೇತ ತಂದ್ರೆ ಎಡ್ಡೆ ಡಿಸೈನ್ ಮಾಡ್ತಾರೆ
ಪ್ರಮೋಷನ್ ಎಡ್ಡೆ ಮತ್ತೊಂದು ರಂಗಭೂಮಿದ ಅದು ಪಂಡ್ಲಕ್ಕನೆ ತುಳು ರಂಗಭೂಮಿದ ಚಾಪ್ ವರ್ಡ್ ಉಂಟು ಕಾಮಿಡಿದ ಸೆನ್ಸರ್ ರಂಗಭೂಮಿದ ನಾಟಕವನ್ನು ತೂತು ಜೊತೆಟಾರ ರಂಗಶಂಕರದ ಕೈತಲೆ ಉಳಿದು ಶಂಕರನಾಗನ ರಂಗಶಂಕರದ ರಂಗಮಂದಿರದ ಕೈತಲೆ ಉಳಿದು ಬಹುಶಃ ಅವರು ದಿನನಿತ್ಯ 365 ದಿನ ನಾಟಕ ಆಗೋಣ ಈ ಸಲ ಮಾತ್ರ ಮೇ ಒಂದು ರಟ್ಟು ಡೇಟ್ಗೆ ಅಂದ್ರೆ ಈಜಿ ಅಲ್ಪ ನಾಟಕ ಹಿಂಗೆ ಫೋನ್ ಬರ್ತದೆ ರಟ್ಟು ಡೇಟ್ಗೆ ಈಜಿ ಮಲ್ಪುವಾರ ಅನ್ಕೊಂಡು ಪ್ರತಿನಿತ್ಯ ಅಪಿನ ಪ್ರತಿ ನಾಟಕವನ್ನು ತಿಪ್ಪನ ಏಕೈಕ ಪ್ರೇಕ್ಷಕರನ್ನು ನಾವು ವೀರೇಂದ್ರ ಶೆಟ್ಟಿ ಮಾಡಿದೆ ಪೂರ ನಾಟಕಗಳನ್ನ ತೂಬೇಕು ರಂಗ ಶಂಕರ ಅಪಿನ ಅಂಚಾದ ತುಳು ಬೊಕ್ಕ ಕನ್ನಡ ರಂಗಭೂಮಿದ ರಡ್ಡೆ ತಲ ತೂದರಿಗೆ ಅನುಭವ ಉಂಟು ಈ ಸಿನಿಮಾಡವನ್ನು ಬಾರಿ ಪೊರ್ಲುಡು ಮಾಡಿದ ಉಪಯೋಗ ಮಾಡಲಿಕ್ಕೆ ವಿಶ್ವಾಸ ಸ್ಪೆಷಲಿ ಅದಕ್ಕೆ ಸಾಹಿತ್ಯದ ಬೊಕ್ಕ ಸಂಗೀತದ ಮಸ್ತ್ ಆಸಕ್ತಿ ಅದಕ್ಕೆ ನನಗೆ ಆ್ಯಕ್ಚುಲಿ ಅದು ಮಾಡ್ತೀನಿ ಒಂಜಿ ಪದ ಬರೆದು ಕೊರಿಯಾರೆ ಪದ ಬರೆಯೋದು ಆ ಟೈಮಲ್ಲಿ ಆಯ್ತು ನನ್ನ ಬುಡ್ಡೇ ಇದ್ದೀರ ಒಂಜಿ ರಟ್ಟು 3 ತಿಂಗಳು ಮಟ್ಟ ಕಾತದಿರಿ ನಾನು ಬೊಕ್ಕೆ ಅನ್ಕೊಂಡು ಬೊಕ್ಕ ಮಂಡ್ಯ ಪದ್ಯ ಬರೆಯೋದಿನ ಆಯ್ತು ಎಂಜಿ ಕ್ಯಾರೆಕ್ಟರ್ ಬರೋ ಮತ್ತೆ ಬೋಲೆ ಆ ಒಂದು ಬಂಡೆ ಅವು ಮಂದಿ ಬೊಕ್ಕ ಒಂದು ಪದ್ಯ ಎಲ್ಲ ಹೀರೇ ಬರೆಯೋದು ರಡ್ಲ ಮತ್ತೆ ಕೆಲಸ ಮಾತ್ರ ಎಡ್ಡೆ ಅವಕಾಶ ಇರ್ತದೆ ಅದ ಬಂಡ ತುಳು ಚಿತ್ರರಂಗದ ಪೂರ ಕಲಾವಿದರು ನಾಯಕ ನಟರು ನಿರ್ದೇಶಕರು ತಂತ್ರಜ್ಞರು ಪೂರೆಲ್ಲ ಭಾಗವಹಿಸ್ತೀನ ಪ್ರಪ್ರಥಮ ಪದ ಅದು ಅಂಚೆ ಇದೆಲ್ಲ ಮಂದಿಜರು ಪೂರೆಲ್ಲ ಒಟ್ಟು ಮತ್ತಿನ ಪದ್ಯ ಅಂಚೆ ಅರ್ನ ಒಂಜಿ ಕ್ಲಾಸಿಕಲ್ ಸಾಂಗ್ ಉಂಟು ಅವುಗಳ ಬಾರಿ ಶೋಕ ಮುಗಿದು ಹೋಯ್ತು ಈ ಸಿನಿಮಾ ಸಂಗೀತಮಯವಾದುಂಡು ಹಾಸ್ಯಮಯವಾದುಂಡು ಅಂಚೆ ಅದು 100% ಆ ಪದಕನೇ ಮಸ್ತ್ ಭರವಸೆ ಇಟ್ಟುಕೊಂಡಿದ್ದಾರೆ ತಿರ್ತು ಪೋಲಿ ಬಂಡು ಖಂಡಿತವಾದ ಇಂಗುಲ್ ಅಂಚನೇನು ಅಂಚನೆ ಆವಡು ಈ ಚಿತ್ರದ ಚಾಲಿ ಪೋಲಿದ ಸಿನಿಮಾದಲ್ಲೇ ಮಸ್ತ್ ದಿನ ಬಲಿಪಡು ಚಿತ್ರರಂಗಕ್ಕೆ ನಾನು ಈ ಹೊಸ ಆಯಾಮನ ತೊಗೊಂಡು ಈ ಸಂದರ್ಭದಲ್ಲಿ ನಾನು ಶುಭ ಬಯಕು ನಮಸ್ಕಾರ. ಸೋಲ್ವರು ವಿಜಯಕುಮಾರ್ ಕೊಡಿಯಲ್ಬೈಲ್ಗೆ ಪೊರ್ಲಘಟ್ಟದ ರೆಡ್ಡಿ ಪಾತೆರ ಈ ಲೇಸಿಗೆ ಆ ಮದಿಪುದ ಮಂದಾರನ ಮುಡಿತದೆ ನಮ್ಮೊಟ್ಟಿಗೆ ಜೊತೆ ವಿಜಯಣ್ಣರಿಗೆ ತೆರೆತಂಗ ಒಂದು ನಾನು ತುಮಗು ಮಿತ್ತಚ್ಚ ಒಟ್ಟು ಪುನಃ ನನಂಜಿ ಗಣ್ಯರೇರದ ಕೇಂಡ ತೆಲಿಕೆದ ಬಳ್ಳಿ ದೇವದಾಸ್ ಕಾಪಿಕಾಡ್ ಅವೆರಡು ದುಂಬು ಕುಸದ ಅರಸೆ ನವೀನ್ ಡಿ ಪಾಟೀಲ್ ನಮ್ಮೊಟ್ಟಿಗೆ ಜೊತೆ ನಡೆಗಂಜಿ ಹೂಗುಚ್ಚದ ಗೌರವನ ಸಲ್ಲಿಕೆ ಮಾಡ್ತದೆ ಮಿತ್ತಚ್ಚ ಒಟ್ಟಿಗೆ ಆತ್ಮೀಯವಾದ ಎದುಕೊಂಡು ಬಂದ ವಿನಂತಿ ಮಾತೊಂದಲೆ ಆತ್ಮೀಯ ಚಿತ್ರನ ಸ್ವಾಗತ ನವೀನ್ ಅಣ್ಣಗೆ ಅಂಚನೆ ತೆಲಿಕೆದ ಬಳ್ಳಿ ದೇವದಾಸ್ ಕಾಪಿಕಾಡ್ ವಿಶೇಷವಾದ ತುಳು ರಂಗಭೂಮಿಡ್ 54 ನಾಟಕವನ್ನು ಬರೆತಿನ ಚಿತ್ತಿನವರಿ ರಚನೆಕಾರತ್ತಿನ ನಾಟ ಅವು ದೇವದಾಸ್ ಕಾಪಿಕಾಡ್ ಆದ ತಂಡ ಬಳ್ಳಿ ಕ್ರಿಯೇಷನ್ಸ್ ಪಂಪಿನ ತನ್ನ ಸ್ವಂತ ಬ್ಯಾನರ್ದ ಮುಖಾಂತರ ತುಳು ಭಾಷೆದ ಉಳಚಿಲಿಗೆ ಬೋಡಾದ ವಿಜಾತ್ ಸಿನಿಮಾನ ಕಂತೇರು ಒರಿ ನಟೆಯಾದ ಸಾಹಿತ್ಯಕಾರಿಯಾದ ಒರಿ ನಿರ್ದೇಶಕಿಯಾದ ಅಂಚಿನ ಒರಿ ನಿರ್ಮಾಪಕಿಯಾದ ಕೊಯಿಟ್ಲ ರಿಜ್ಜೆರನ್ನು ಪಂಡ ಜಂಚಾದ ಒರಿ ಅದ್ಭುತ ಗಾಯಕಿಯರಾದ ಅಂಚಿನ ಒಂದು ಕಲಾ ಸೇವೆ ನಿರಂತರವಾದ ಮತ್ತೊಂದು ಪನಾದ ತೆಲಿಕೆದ ಬಳ್ಳಿ ದೇವದಾಸ್ ಕಾಪಿಕಾಡ್ರು ಇತ್ತ ಮಿತ್ತಚ್ಚ ಅವಳು 2 ಬಾತೆರ ಸೇರಿದ ಮಾತಿನ ಬದುಕಿಗೆ ಪಟನೋಡ ಬಂದಕ್ಕೆ ನೋಡ ದೇವದಾಸ್ ಕಾಪಿಕಾಡ್ ಬಂದಿದ್ದ ಜವಳಿ ನಡು ಪಾತ್ರ ವಿಶೇಷವಾದ ಕನ್ನಡ ಚಿತ್ರರಂಗದ ಒಂಜಿ ಸಂಗೀತ ಮಾಂತ್ರಿಕೆ ಅಂತ ನಮಗೆ ಮುಂಗಾರು ಮಳೆಯ ಪಕ್ಕ ಸಂಗೀತ ಲೋಕಕ್ಕೂ ಒಂಜಿ ಹೊಸ ಆಯಾಮವನ್ನು ಸೃಷ್ಟಿ ಮಾಡಿದಂಥ ನಮ್ಮ ಗುರುಗಳು ಮನೋ ಮೂರ್ತಿ ಸರ್ ಇಲ್ಲಿದ್ದಾರೆ. ಭಾಳ ಸಂತೋಷ ಸರ್, ವೆಲ್ಕಮ್. ತುಳುನಾಡು ಸರ್, ತುಳುನಾಡಿಗೆ ವೆಲ್ಕಮ್ ಸರ್. ಅದ್ಭುತ ಸಂಗೀತ ನಿರ್ದೇಶಕ ಮುಂಗಾರು ಮಳೆದ ಪೂರ ಪದಕುಲ್ಲ ವಿಶೇಷ ರಾಗಗಳು ಬೇರೆ ಬೇರೆ ರೀತಿಯ ಕಂಪೋಸ್ ಮಾಡಿದೆ. ಜಯಂತ್ ಕಾಯ್ಕಿಣಿ ಪಂಪಿನ ಒಂಜಿ ಅದ್ಭುತ ಸಾಹಿತಿಯಿಂದ ಪರಿಚಯ ಮಾಡಿದ್ದಾರೆ. ಅದ್ಭುತವಾಗಿ ಜಯಂತ್ ಕಾಯ್ಕಿಣಿ ಅವರು ಹಾಡಿಗೆ ಸಾಹಿತ್ಯವನ್ನು ಒದಗಿಸಿದ್ದಾರೆ. ವಿಶೇಷವಾದ ನಾಟಕ ಶೂಟಿಂಗ್ ಆದಾಗ ಮಗನೇ ಮಹಿಷ ಮಾತುಕತೆಯನ್ನು ಹೀರೋ ಆರ ಇಂಗ್ಲೆಂಡ್ಗೆ ದಯವನ್ನಾಗ ಅವ್ರು ಪೂರ್ವದ ಜೊತೆಗೂರಿ ಅರ್ಥಮ್ಮ ಹೀರೋ ಇಂಗ್ಲೆಂಡ್ ಹೀರೋ ಲುಕ್ ಇತ್ತಿನ ಅರೆ ಅಕ್ಕೆ ಖುಷಿ ಹೋಗ್ಲಿ ಯಾಕೆ ಒಂಜಿ ವಿಶೇಷವಾದ ಯಾನ್ ಪಡ್ಕೊಂಡು ಯಾನ್ ಈ ನಿರ್ದೇಶಕರು ಕೆಲಸ ಮಾಡಿದೆ. ಬಟ್ ಚಾಲಿಪುಲ್ಲಿನ ಅವಾರ್ಡ್ ಮಗನೆ ಮಹಿಷ ಅವಾರ್ಡ್ ಈ 2 ಸಿನಿಮಾಗಳ ಒಂಜಿ ವಿಭಿನ್ನವಾದ ನಿರ್ದೇಶಕ ಆ ಹೆಂಚಿನ ಕಲ್ಪನೆ ಮಾಡಿದಾರೆ. ಆ ಹೆಂಚಿನ ಆ ಸಿನಿಮಾ ದೃಶ್ಯ ಹೆಂಚಲ್ಲಿ ಎప్పుడు ನಿರ್ಧಾರ ಮಾಡಿದಾರ ಅವು ಹಂಚಿನ ಅವರು ಬತ್ತೇಜಿನ ಏನೆಲ್ಲ ಏನು ಕೊಡೋರು ಫೇಮಸ್ ಹೊರಡಿಲ್ಲ ಅಂಚ ಅತ್ಯಂತ ಕೆಲಸ ಪೌರ ನಿರ್ದೇಶಕರು ಬೊಬ್ಬೆ ಪಾಡನು ಅರಬೆ ಪಾಡನು ಅಲ್ಪ ಅಲ್ಪ ಆಗ ಇಮ್ಯಾಜಿನರಿ ಕೂಡ
ನಿಂಚಿನ ಈ ಸೆಟ್ಟಡ್ ಹೆಚ್ಚಿನ ತೋದು ಬೆಂಗ್ಳಿಗೆ ಅವ್ರು ಸಾಕಾಗ್ಬೋದು ಹೆಂಗನೇ ಜೈ ಕೊಡೋರೇ ಇಂಚಿನ ಮಸ್ತ್ ನಮ್ಮ ಸಿನಿಮಾ ತಂಡ ನಡಕೊಂಡು ಎಂಕಲ್ ಅಂಚಿನ ಒಬ್ಬೇ ಹೆಚ್ಚಾಗಿ ಮಗನೇ ಮಹಿಷ ಭಾರಿ ಶಾಂತ ರೀತಿಯಲ್ಲಿ ಅವರು ದೊಂಬದ ಪೆಟ್ಟು ಬಂಡ ಅವರು ಸಾಧಾರಣ ಅಶ್ವಡಿಗಿರಿತ್ತು ನಾನು ಅಂಚಿನ ನೆಟ್ಟು ಈ ಸಿನಿಮಾ ನಿರ್ದೇಶನ ಮಾಡಿದೆ ಮಾತ ಕಲಾವಿದರೆಲ್ಲ ಭಾರಿ ಕೊರಡು ಅಭಿನಯ ವಿಜಯರ ಪರ್ಲೆಕನೆ ಹೊಸ ಆಯಾಮ ಚಾಲಿಪಲ್ಲಿ ಹೋಗಬಾರ್ದು ಚಾಲಿಪಲ್ಲಿ ತುವಿನಕ್ಕೂ ಇತ್ತೆಲ್ಲ ಚಾಲಿಪಲ್ಲಿ ಒಂದೇ ಹೋಗ್ಯಾರ ನಿರಂತರವಾದ ತಗೊಂಡಿದೆ ಅವು ಎಷ್ಟತಿ ತೊಗೊಂಡ ಕೊಡಿಯಲ್ಲಿ ಅಂಚಿನ ಒಂದು ಸಿನಿಮಾನು ಶೆಟ್ಟರ್ ನಿರ್ದೇಶನ ಮಾಡಿದೆ ಆಯ್ತು ಒಟ್ಟಿಗೆ ಮಗನೇ ಮಹಿಷ ಇಲ್ಲಿ ಬಂದಾಗ ಮತ್ತೆ ಲೇಟ್ ಮಾತಾಡಲ್ಲ 4 ಗಂಟೆ ಹೊರಡಿತ್ತು ಹೌದು ಯಾಕೆ ಲೇಟ್ ಇದಕ್ಕೆ ಆಗ್ತದೆ ಹಿಂಗೆ ಗೊತ್ತಾ ಮನುಷ್ಯ ಲೇಟ್ ಬರ್ತದೆ ಕರೆಕ್ಟ್ ಟೈಮ್ ಬೈಕ್ ಮಾಡಿ ನವೀನ್ ಪಾಟೀಲ್ ಸಹ ನಿರ್ದೇಶಕರು ಮಸ್ತ್ ಜನ ಇದ್ದಾರೆ ರಕ್ಷನ್ ಮಾಡೋರು ಒಂಜಿ ಮಲ್ಟಿ ಟ್ಯಾಲೆಂಟೆಡ್ ಹುಡುಗಿ ರಕ್ಷನ್ ಇಂದುನ ಪಿರಾವಡ ಇದ್ದದ್ದು ಆ ಡೈಲಾಗ್ ಪನೊಂದು ಬತ್ತೊಂದು ಅಂಚಿ ಇಂಚಿ ಬತ್ತೊಂದು ಸಂಗೀತಗಾರ ಪೂರ ಒಂದು ಮಲ್ಟಿ ಪರ್ಪಸ್ ಬೆಸ್ಟ್ ಟ್ಯಾಲೆಂಟ್ ಎಡ್ ವಾಯ್ಸ್ ಹೊರಡು ಪಕ್ಕ ಕಲ್ಪನ ಒಂಜಿ ಶ್ರದ್ಧೆ ಭಕ್ತಿ ಆ ಕ್ಷೇತ್ರದ ಮಿತ್ತು ತುಂಬ ಬರ್ಪೆ ಒಂದು ಭಕ್ತಿ ಉಂಟು ಖಂಡಿತವಾಗಲ್ಲ ಯಶಸ್ವಿ ವ್ಯಾಪಾರ ದೇವರು ಪ್ರಶಾಂತ್ ಒಂಚೂರು ಗೌರ್ಮೆಂಟ್ ಪ್ರಶಾಂತ್ ಆಡಲು ಒಂದು ಎಕ್ಸ್ಪೀರಿಯನ್ಸ್ಡ್ ಒಂದು ಸಹ ನಿರ್ದೇಶಕ್ಕೆ ಸ್ವಂತ ಸಿನಿಮಾ ಅಪರಾಧಿ ನಾನಲ್ಲ ಒಂದು ಕನ್ನಡ ಸಿನಿಮಾ ನಿರ್ದೇಶನದ ಮಂತ್ರಿ ಅಂಚಿನ ಒಂದು ಪೂರ್ವದ ಟೀಮು ನಮ್ಮ ಸೆಟ್ರನ್ನ ಆಯ್ತೊಟ್ಟು ಈ ವೇದಿಕೆ ಮಸ್ತ್ ಜನ ರಾಜೇಶ್ ವರ್ಮ ಅವರು ಅಧ್ಯಕ್ಷರು ಪಕ್ಕ ವಿಜಯನ ಅವು ಈ ಶಿವದೂತದ ಬಗ್ಗೆ ರಿತೇಶ್ ಪಾಂಡೆ ಒಂಜಿ ಅದ್ಭುತವಾದ ಲೋಕನು ಈ ನಾಟಕ ಸೃಷ್ಟಿ ಮಾಡಿದ್ರೆ ನಮ್ಮ ತುಳು ಭಾಷೆಗೆ ನಮ್ಮ ತುಳುನಾಡಿಗೆ ಒಂಜಿ ಪೆರ್ಮೆ ಕೊಟ್ಟಿನ ನಾಟಕ ಓಲ್ಲ ಏತ್ ಜನತ ಏತ್ ಮಲ್ಲ ಜನತ ಎತ್ತುದ್ರೆ ಪ್ರದರ್ಶನ ಧೈರ್ಯ ಮಲ್ಪೊಲಿ ಬರ್ಕೊಂಡು ಒಂಜಿ ನಾಟಕನು ಏನು ವಿಜಯಕುಮಾರ್ ಕೂಡ ಕೊಡ್ತೇನೆ ತುಳುನಾಡ ತಂದೆ ಬೇರೆ ಆ ಭಾಷೆಗಳ నేను ತೋರಿಸ್ಬೋದು ತೂಲೆ ಇಂದು ನಾಟಕ ಇಂಚವನ್ನು ತೋರಿಸ್ಬೋದು ಅಂಚಿನ ಒಂಜಿ ಧೈರ್ಯಗಳು ಬಾರಿ ಕೊರಲದ ನಾಟಕವನ್ನು ಕೂಡ ಕೊಡ್ತೇನೆ ನಲ್ಲ ಬರಣ್ಣು ಬೇತೆ ಬೇತೆ ರೀತಿಯ ನಾಟಕ ನಲ್ಲ ಬರ್ಕೊಂಡು ನಿಖಲ್ನ ಆಶೀರ್ವಾದ ತುಳು ಸಿನಿಮಾಗೂ ತುಳು ನಾಟಕಗೂ ಅಂಚಿನ ತುಳು ಕಲಾವಿದರಿಗೆ ಬರ್ಪಿನ ಹೊಸ ಪೀಳಿಗೆದ ಹೊಸ ನಟನಗಳಿಗೆ ನಿಖಲ್ನ ಆಶೀರ್ವಾದ ಪಡು ನಿರ್ದೇಶಕರಿಗೆ ನಿಖಲ್ನ ಆಶೀರ್ವಾದ ಪಡು ತುಳು ಸಿನಿಮಾನು ಗೆಂದಲೇ ಐತೊಟ್ಟಿಗೆ ಒಂಜಿ ಸ್ವಾರ್ಥವನ್ನು ಅಬತ್ತರ ಬಂದಿ ಪೊಲೀಸ್ ಐತೊಟ್ಟಿಗೆ ಒಂದು ಕನ್ನಡ ಸಿನಿಮಾ ಬಂದ ಪುರುಷೋತ್ತಮ ಪ್ರಸಂಗ ನಮ್ಮ ತುಳುನಾಡದ ಪ್ರತಿಯೊಂದು ಕಲಾವಿದರಿಗೆ ನೆಟ್ಟು ಅವಕಾಶ ಕೊಡ್ತಾ ಜನ್ಮದಿನ ದುಬೈ ಶೂಟಿಂಗ್ ಉಂಡು ಅವು ಆಯ್ಕೊಡ್ಲಿ ಆಯ್ನಂತ ಬೇಗ ಪುರುಷೋತ್ತಮ ಪ್ರಸಂಗ ಒಂದು ವಿಭಿನ್ನ ಶೈಲಿ ಕನ್ನಡ ಸಿನಿಮಾನು ನಿರ್ದೇಶನ ಬಂದ ಆಯ್ನಂತ ಬೇಗ ಬರ್ಕೊಂಡು ಐಕ್ಲ ನಿಕ್ಲ ಪ್ರೋತ್ಸಾಹ ಆಶೀರ್ವಾದ ಪಡು ಬರ್ಪಿನ ಪೂರ ತುಳು ಸಿನಿಮಾಗಳ ಥಿಯೇಟರ್ ದೊಲೆ ಬರ್ತದೆ ತೋದು ಆಶೀರ್ವಾದ ಮಲ್ಪಲೆ ನಿರ್ಮಾಪಕರಿಗೆ ಪಾಪ ಕಾಸು ಮಲ್ಪಡೋದು ನಿರ್ಮಾಪಕರ ಚಿತ್ರ ಮಲ್ಪನಂತೆ ತುಳು ಭಾಷೆಗೆ ಒಂದು ಕೊಡುಗೆ ಪಡೋದು ಆ ಪಾಟಿನ ಕಾಸು ಪಿರಗೊಪ್ಪ ನಂಚಿನ ಒಂದು ಆಶೀರ್ವಾದ ಕಲಾಭಿಮಾನ ಮಾಡ್ಬೋದು 5 ಲಕ್ಷ ಜನವಲ್ಲ ನಮ್ಮ ಒರಿಯೋರಿ ಬರ್ತದ ಸಿನಿಮಾ ತೊಂದಾಗ ಒಂದು ವಾರ ಸಿನಿಮಾದ ಕಾಸು ಬರ್ಬೋದು ಆಡ ಬರಿಯರೆ ಒಂಚೂರು ಪಿರನ ಬೇರೆ ಕೇಂಡ ಬರ್ಬೇರು ಗಂಟೆ ಮೂಡಣ್ಣ ಮಾಮಿ ತಮ್ಮ ಇಂಚಿನ ಬಂದ್ಬಿಡುತ್ತೆ ಪಕ್ಕ ಹೋದ ಅವನು ಸಿನಿಮಾ ಪಕ್ಕ ಅವು ಪೋಣಿ ಅಂಚಾರಲ್ಲಿ ಪ್ರತಿಯೊರಿಲ್ಲ ತೊಳು ಸಿನಿಮಾ ತೋಲೆ ಸಿನಿಮಾಗೂ ತೊಳು ಭಾಷೆಗಳಿಗೆ ಆಶೀರ್ವಾದ ವ್ಯಾಪಾರ ಪಡು ಈ ಜವಣಿ ಕೂಡ ಒಂದು ಸಿನಿಮಾ ಏನ ಸೈನ್ ಪಾಡೋದು ಪಂಡ ಏನ ಲೆಪ್ಪಡೆ ಬಂದ್ಬಿಡಿ ನಿರಂತರ ಒಂಜಿ ವಿಜಯ ಪರ್ಲೆಗನೆ ರಂಗಭೂಮಿ ಸಂಗೀತ ಭಾರಿ ಶೋಕದ ಸ್ವರ ಉಂಟು ಎರಡು ಪದ್ಯ ಬರಬಾರಿ ಇರಲ್ಲ ಭಾರಿ ಶೋಕದ ಸ್ವರ ಉಂಟು ಕ್ಲಾಸಿಕಲ್ ಆದುಂಡು ಸ್ವರ ಸಹಿತ ಒಂಜಿ 6 ಪಂಪನ್ಯಾಪಲ ಪದ್ಯ ಇಂಕ ಪಂಡು ಬರ್ಬೇಡ ಇಂಚ ಪರ್ಲಿ ಅವು ಸ್ವರಬದ್ಧವಾದ ಸರ್ ಒಳ್ಳೆ ಗಾಯಕರು ಸರ್ ಚೆನ್ನಾಗಿ ಆಡ್ತಾರೆ ಹೌದು ಸಂಗೀತ ಕಲ್ತಿದ್ದಾರೆ ಹೌದಾ ಖಂಡಿತ ಮಲ್ಟಿ ಪರ್ಪಸ್ ಈ ನಿರ್ದೇಶಕಿ ಸಂಗೀತಗಾರ ಹಂಚಿದೆ ಆಲ್ ಇನ್ ಒನ್ ವೀರೇಂದ್ರ ಶೆಟ್ಟಿ ಅವರು ಆಲ್ ದ ಬೆಸ್ಟ್ ಇದು ಸಿನಿಮಾ 519 ದಿವಸ ಚಾಲಿಪುರಿನ 511 12 ನಮಸ್ಕಾರ
ಕುಸಲ್ ಕುಸಿಯಿಂದ ಪಾತಿರದೊಟ್ಟಿಗೆ ಲೆಸಿಗೆ ಪೊರ್ಲಗಟ್ಟೆಡು ಎಂಟೆಪ್ಪನ ಬೈಕಿನ ಚಿತ್ರ ತೆಲುಗಿದ ಉಳ್ಳೆ ದೇವದಾಸ್ ಕಾಪಿಕಾಡ್ರಿಗೆ ಸೊಲ್ಮಿನ ಸಂದಾಯ್ತ ಮತ್ತೊಂದು ನನ್ನ ತುಂಬುಗು ಮಿತ್ತ ಚಬಂಡು ನಮ್ಮೊಟ್ಟಿಗೆ ಕುಸಲ್ ಅರಸೆ ನವೀನ್ ಡಿಪಾರ್ಟೆಡ್ ವಿಶೇಷವಾದ ಇಂಥ ದಿನ ಮಿತ್ತ ಚಬಂಡು ಮಲ್ಲಬಿನಿರಾದ ನಮ್ಮೊಟ್ಟಿಗೆ ಜೊತೆ ಆರ್ಲ ಈ ಲೇಸಿಗೆ ಎರಡು ಪಾತಿರ ಸೇರಿನ ಮಾತಿನ ಮಾತೃಗಳ ನಮಸ್ಕಾರ. ಮಾಧ್ಯಮ ಮಿತ್ರರ ಮುಖ ದೃಶ್ಯ ಮಾಧ್ಯಮದಲ್ಲಿ ಪುರತಾಯನಿಗೆ ನಾನು ಚೂರು ನಿಕಟ ಕ್ಷಮೆಯಾಚನೆ ಮಾಡ್ತಿದ್ದೆ. ಶೂಟಿಂಗ್ ಇತ್ತು. ಶೂಟಿಂಗ್ ಅದು ಬಂದಾಗ ಮೇರನ್ನ ಬೇಗ ಮುಗಿದು ಮೇರೆ ಬೇಗ ಬರ್ತೀವಿ ಹೆಂಗಂತೆ ಇಂತೆ ಪರಬೇರಿನ ರೋಲೆ ಕೊಡ್ತು ತೊಡೆ ಮತ್ತು ದೆಪ್ಪುನಾಗಂತ ಕೊಡ್ತಾರೆ. ಐದು ಗಿತ್ತು ಬಂದಾಗ ಕೊಡ್ತಾರೆ. ಓನರ್ನ ಫೋನ್ ಬರ್ತಾನೆ ವೇದಿಕೆಗಳು ಪುನಃ ಗಣ್ಯರಿಗಳ ನಮನ ಮತ್ತೊಂದಲ್ಲ ಮಗನೇ ಮಹಿಷ ಬಾರಿ ಪೊರಡು ಮೂಡಿದು ಬೈದದು ಸಿನಿಮಾದ ಬಗ್ಗೆ ಮಾತೆಲ್ಲ ಪಂಡಿರು ಜೊತೆ ಪುನಃ ಯಾನ ಪಡೆದ ಇನ್ನು ನಾಚಿಕೆಟ್ಟನ್ನು ಹೊಡಿಸಿ ನಿಗಳು ಎಡ್ಡೆಡು ಪ್ರೋತ್ಸಾಹ ಮಾಡ್ತಾರೆ. ನಾನು ಈಗ ಸಿನಿಮಾ ಕುಡಂಜಿ ಚರಿತ್ರೆಯನ್ನು ಮುಟ್ಟರೆ ಸಾಧ್ಯವಿಲ್ಲ. ಜೊತೆ ಪುನಃ ನೆಟ್ಟು ನಿಗಲ ಮಾಧ್ಯಮ ಮಿತ್ರರನ್ನು ನಿಗಲಿಗೆ ಮಸ್ತ್ ಸಪೋರ್ಟ್ ಕೊಟ್ಟು ನೆಟ್ಟು ತುಂಬ ಕೊಡ್ತಾರೆ. ನಮ್ಮ ಕೊರ್ಪರ್ ಬಂದ್ಬಿಟ್ಟು ನಂಬಿಕೆ ಉಂಟು. ಯಾಕಂದ್ರೆ ನೆಟ್ಟ ನಿರ್ದೇಶಕರು ಬೆನ್ಪದಿರು ಪುದರಿನ್ನೇನು ಎಡ್ಡೆ ಬೆನ್ಪದ್ರೆ ಬ್ರದರ್ ಜೊತೆ ಪುನಃ నీకు సపోర్ట్ మంత్లీ రేపన్నాక ఇంకొక కీర్నాతి ఒక మొబైల్ వరకు కాతారందండ పాప పాడుతున్నప్పుడు పోయింది లెక్క నెట్ సినిమాడు తొలి సినిమాడు బతుకును ఎన్నంచిన కళావిధులు మాత్రం బాకిదొకరు పూర సైతే కొడుతుంది నెట్ అంచేత పునః నెట్ పూరెಲ್ಲ ಬದುಕೊಡುವುದನ್ನ ನಿಖಲ ಸಪೋರ್ಟ್ ಕೊಡು ನಿಖಲು ಐದು ಮುಟ್ಟ ಅವಡು ಮಾತಿರಲ್ಲ ಜನಕರು ಟಾಕಿಸ್ಗೆ ಬತ್ತು ಲೆಕ್ಕ ಮಾಡ್ಕೊಡು. ಈ ಸಿನಿಮಾ ಗೆಂದರ ಬಣ್ಣದ ಇಂಗಳು ಮಾತಾಡೋದ ನಟೊಂದಲ್ಲ ಇಂಗುನ ನಟೊಂದಲ್ಲ ನಿಖಲ ಸಪೋರ್ಟ್ ಅಗತ್ಯವಾದವು. ನಮಸ್ಕಾರ. ಸೊಲ್ಮೇಲು ನವೀನ ತುಳು ಸಿನಿಮಾನ ಗೆದ್ದಾಗ ಪಂಪನ ಚಿತ್ರನೆಂಟ ಪಾತಿರದೊಟ್ಟಿಗೆ ಮಿತ್ತ ಚವಡ ನಮ್ಮೊಟ್ಟಿಗೆ ಅಂಚೆ ನನ್ನ ತುಂಬುಗು ವೇದಿಕೆ ಪನ ಚಿತ್ರ ನಲೋರಿಗಣ್ಣಿ ನವರಸ ರಾಜೆ ಭೋಜರಾಜ್ ವಾಮಂಜೂರು ಆರೊಂದು ಎರಡು ಪಾತಿರ ಸೇರಿನ ಮಾತೆ ಮತ್ತೊಂಬದಕ್ಕೆ ದೀವಳು ಬಂದಕ್ಕೆ ಮೊದಲ ಮಾತ ಪಾತಿರದ ಮಾತು ಮುಗಿತು ಬನ್ನಿ ಪಾಬಿಡಿದ ಮನೋಹರ್ ಸರ್ ನಿಮಗೆ ಬದಲಾಗಿ ನಿಮ್ಮ ತುಳುಗಳಿಗೆ ಬಂದಂಥ ನಿಮಗೆ ವೆಲ್ಕಮ್ ಸ್ವಾಗತ. ನಮ್ಮ ವೀರೇಂದ್ರ ಶೆಟ್ಟರ್ನ ಮಗನೇ ಮಹಿಷ ಅಂತ ಬಂದಾಗ ರಪ್ಪ ನೆನಪಾಗ್ತೇ ಒಂದು ನಾಟ ಐಟಿ ಇದು ಕೆಲವು ದೂತನ ಅನ್ಬೋದು ಕೆಲವು ದೂತನಾಗಿ ಸೃಷ್ಟಿ ಮಾಡ್ತದ್ದು ನನಗೆ ದೇವಿ ಮಾತು ಅಂತ ಬಂದಾಗ ನನಗೆ ಹಬ್ಬದ ಪ್ರವೇಶ ಫಸ್ಟ್ ಲಾಸ್ಟ್ ಮುಟ್ಟದ ಒಂದು ಚೆಂಡದ ಬೆಟ್ಟು ಅಂಚೆನೆ ನಮ್ಮ ಮಗನೇ ಮಹಿಷ ವೀರೇಂದ್ರ ಶೆಟ್ಟರ್ನ ಪಿಕ್ಚರ್ ದೇವಿ ಮಾತುಗಳಿಂದ ಚೆಂಡದ ಬೆಟ್ಟು ಹಬ್ಬದ ಕೇಂದ್ರ ಅಂಜನೆ ಮಗನೇ ಮಹಿಷ ಪಿಕ್ಚರ್ ತೆಲಿಗೆದ ಬರ್ಸನೆ ನೋಡೋದೊಂದು ಫಸ್ಟ್ ಲಾಸ್ಟ್ ಮುಟ್ಟದ ತೆಲಿಗೆದ ಬರ್ಸೋದೊಟ್ಟಿಗೆ ಎಡ್ಡೆ ಹೋಗಿ ಸಮಾಜಕ್ಕೆ ಕೂಡ ಎಡ್ಡೆ ಮೆಸೇಜ್ದೊಟ್ಟಿಗೆ ಮಗನೇ ಮಹಿಷ ಈ ಚಿತ್ರ ತಯಾರಾದ ಚಾಲಿಪುರಿಡಿ ಹಿಂಗೆ ಬೇರೆ ನಮ್ಮಲ್ಲಿ ಹೆಸರು ಪುಷ್ಪದಿರು ನೆಟ್ಟಲ್ಲ ವಿಭಿನ್ನವಾದ ಪಾತ್ರಗಳೇನು ಕೊಡೋದು ವಿದ್ಯಾಶೇಖರ ಪುಷ್ಪದಿರು ಚಾಲಿಪುರಿ ಪಿಕ್ಚರ್ ಅವು ತುಳುನಾಡು ಗಿನ್ನಿಸ್ ದಾಖಲೆ ರೆಕಾರ್ಡ್ ಅಯ್ಯನ ರೆಕಾರ್ಡ್ ಮಾಡ್ಕೊಂಡು ಆ ಪಿಕ್ಚರ್ ಕೂಡ ಗೊತ್ತು ಜಂಗಿ ಅಂತಿಗೆ ಮಸ್ತ್ ಹೆಮ್ಮೆ ಮಸ್ತ್ ಖುಷಿ ಆಗೋದು. ಅಂಚನೆ ಈ ಚಿತ್ರ ಎಲ್ಲ ಅದ್ಭುತವಾದ ಮೂರು ಬೈದರೆ ಈಕಲ್ಲ ಸರ್ವಧರ್ಮದ ಅಭಿಮಾನಿ ದೇವರನ್ನೆಲ್ಲ ಅಂಚನೆ ಪತ್ರಕರ್ತ ಮಾಧ್ಯಮ ನನಗೆಲ್ಲ ಪೂರ ಪ್ರೀತಿ ಆಶೀರ್ವಾದ ಪಡೆ ಈ ಪಿಕ್ಚರ್ ತುಲಿ ಆಶೀರ್ವಾದ ಅಂತ ನಮಸ್ಕಾರ. ಸೊಲ್ಮೇಲು ಭೋಜನಾಗ ಅಂಚನೆ ನನ್ನ ತುಂಬು ವೇದಿಕೆ ನಮ್ಮೊಟ್ಟಿಗೆ ಪುನಃ ನನ್ನೊರೆ ಅತಿಥಿ ರಕ್ಷನ್ ಮಾಡೋರು ಈ ಚಿತ್ರದ ಸಹ ನಿರ್ದೇಶಕರು. ವಿಶೇಷವಾದ ನಮ್ಮ ಜಿಲ್ಲೆ ಪರಿಚಯ ಕಡೆ ದೇವದಾಸ್ ಕಾಪಿಕಾಡ್ ಬಾರಿ ಬೊಂಬಡು ಬಂಡೆ ಉದಾಗಿನ ಕೇಂಡ ಒಂದು ಅದ್ಭುತమైన ಚಿತ್ರನ ಗಾಯಕ ಎಂಚನೆ ಓಲೊಂಜಿ ಬೇತೆ ಬೇತೆ ಭಾಷೆಡ್ ಬರ್ಪನ ಚಿತ್ರನ ಹಿಟ್ ಆ ಗೀತದ ಉಂಡ ಅವೇನು ರಪ್ಪ ತುಳುಕೊಂಜಿ ನಮ್ಮ ಅಪ್ಪ ಭಾಷೆಗೆ ಅವೇನು ಬರೀ ಸೋಕುಡು ಸಾಹಿತ್ಯ ಬರೆದು ರೆಡಿ ಮಾಡ್ತೀರಿ ಅವನ್ ಜಾರನ ಪ್ರತಿಭೆ ನಿಜವಾದ ಒಂದು ಅದ್ಭುತ ಅನ್ಕೊಳ್ಳಿ. ಇದಾಗಿನ ಕೇಂದ್ರ ಊರು ಗೀತೆ ಅದು ಪಡವು ಫಾಸ್ಟ್ ನಂಬರ್ ಅದು ಪಡು ಸ್ಲೋ ಅದು ಪಡು ಅವೇ ನಮ್ಮ ಸ್ವಚ್ಛ ತುಳು ಶಬ್ದನ ಇಟ್ಟು ಜೋಡಣೆ ಮಾಡ್ತದೆ ಅವೇನೆ ಅದ್ಭುತವಾದ ಮಡಿದ ಕಾರ್ಯ ಸ್ವಂತ ಗಾಯನ ಮಾಡ್ತದೆ ಅವನ ಆಲ್ಬಮ್ ಸಾಂಗ್ ಮುಖಾಂತರ ತುಳುವರಿಗೆ ತಾವು ಹಂಚುತ್ತಿನ ಪ್ರಯತ್ನ ನಿರಂತರವಾದ ಮತ್ತೊಂದು ಅದ್ಭುತವಾದ ಹಂಚುತ್ತಿನ ಪ್ರತಿಭೆಯನ್ನು ಮನಲೆ ತೊಟ್ಟಿಗೆ ಈ ಸಿನಿಮಾ ಸಹ ನಿರ್ದೇಶನ ಅಲ್ಲ ಮಾಡ್ತದೆ ಎರಡು ಪಾತ್ರೆ ಸೇರಿನ ಮಾತಿರೋದು ಮಧ್ಯಕ್ಕೆ ಜೋಡು ಬಂದಕ್ಕೆ ಅನ್ನೋದಿಲ್ಲ. ಬತ್ತಿನ ಅಂಚಿನ ಮಾತ್ರ ಭಿನ್ನರಿಗಳ ಅಂಚಿನ ದೃಶ್ಯ ಮಾಧ್ಯಮಗಳಿಗಳ ಸುಮಣ ಸಂದೇಶ ಮತ್ತೊಂದಿಲ್ಲ ಅಂಚಿನಿ ವೇದಿಕೆಗಳ ಅಂಚಿನ ಮಾತ್ರ ಗಣ್ಯತೆಗಳ ನಿಗಳ ಪಾದ ಗಡ್ಡ ಬರೋದಿಲ್ಲ ಅಂಚಿನಿ ಮನೋ ಮೂರ್ತಿ
ಮೂರ್ತಿ ಸರ್, ನಿಮಗೂ ಕೂಡ ತುಳುನಾಡಿಗೆ ವೆಲ್ಕಮ್ ಅಂತ ಹೇಳ್ತಾ ಇದ್ದೀನಿ. ಸಿನಿಮಾದಲ್ಲಿ ಹಾಡ್ತೀನಿ ಅಂತ ಖಂಡಿತವಾಗ್ಲೂ ಅನ್ಕೊಂಡಿದ್ದೆ ಸರ್, ಆದರೆ ನಿಮ್ಮ ಮ್ಯೂಸಿಕ್ಗೆ ಹಾಡ್ತೀನಿ ಅಂತ ಖಂಡಿತವಾಗ್ಲೂ ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ. ಯಾಕಂದರೆ ಇದೊಂದು ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ಬೋದು. 2006, 7, 8, 9 ದಿನದ 24 ಗಂಟೆ ಕೂಡ ನಿಂದೆ ಹಾಡು, ಪ್ರತಿಯೊಂದು ಟೈಮಲ್ಲೂ ಪ್ರತಿಯೊಂದು ನಿಮಿಷದಲ್ಲೂ ಕೂಡ. ಅವತ್ತು ಖಂಡಿತವಾಗ್ಲೂ ಅನ್ಕೊಂಡಿಲ್ಲ ನಿಮ್ಮಂತ ಒಂದು ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟರ್ನ ಜೊತೆ ನಾನು ಕೆಲಸ ಮಾಡ್ತೀನಿ ಅಂತ. ಖಂಡಿತವಾಗ್ಲೂ ಇದು ನಿಜವಾಗ್ಲೂ ಮರೀಲಿಕ್ಕೆ ಅಸಾಧ್ಯ. ಎಸ್ ತುಳು ಮಾತಿರುವ ಹಿಂಗೆ ಸತ್ಯ ಮಾಡೋಣ ಸ್ವಲ್ಪ ಮಸ್ತ್ ಅನ್ಕಂಫರ್ಟೇಬಲ್ ಆಗ್ಬೋದು ಕೊಲ್ಲಂಡ್ರೆ ದೇವನಾಗ ಒಂದು ಉಪ್ಪು ನಂಚಿನಾಗ ಪೂರ ಪಿಲಿಕುಲು ನಾವು ಮಾತಾಗಲಿ ಅಂತ ಒಂದು ಗುಲೇನಾಗಲಿ ಹಿಂಗೆ ಮಸ್ತ್ ಕಷ್ಟ ಆದ ಸ್ವಲ್ಪ ಕೊಲ್ಲರೆ ಯಾರು ಓದಿ ಎದುರು ಗುಲ್ಗ ಅಂತ ಆಗ್ಬೋದು ನಿಜವಾದ ಖಂಡಿತವಾಗ್ಲೂ ಮಸ್ತ್ ಖುಷಿ ಆಗ್ಬೋದು. ಆನಿ ಚಾಲಿ ಪೋಲಿಲು ನವಂಬರ್ 1 ತಾನೇ ನನ್ನ ದೋಸ್ತಿನ ಬರ್ತದೆ ಒಂದು ಸಿನಿಮಾ ತೂತ ಆನಿಲೆ ನಿಜವಾದ ಏನದಿಜ್ಜಂಡೆ ಈ ಒಂದು ಸಿನಿಮಾಡಿ ನನ್ನ ಭಾಗ ಈ ಒಂದು ಸಿನಿಮಾಡಿ ಪದ ಬಂದ ನಿಜವಾದ ಏನದಿಜ್ಜಂಡೆ ಈ ಸಿನಿಮಾಡಿ ಮಗನೆ ಮನುಷ್ಯರಿಯಾನೆ ಈ ಮುಲ್ಪ ಉಲ್ಲೇಂದ ಕಾರಣ ಮುಖ್ಯ 2 ಜನ ವ್ಯಕ್ತಿಗಳು ಬಂಡ ಒಂಜಿ ಸೂರಜನ್ನೇ ತುಳು ಚಿತ್ರರಂಗದ ಹೆಡ್ಬಿನ್ ಸೂರಜನ್ನೇ ಅಂಚನೆ ಎಂಗಲ್ನ ಮೋಕ್ಯದ ವೀರೇಂದ್ರ ಶೆಟ್ಟಿ எனக்கு வந்து அசோசியேட் அது வருமான பேருக்கு ஃபர்ஸ்ட் நீங்க கால் பண்ணி சூரஜ் அண்ணா பட் எனக்கு ஐட்ட அது எக்ஸ்பீரியன்ஸ் இருக்கு அசோசியேட் மேல வந்தது நான் ஆப்போசிட் பண்ணேன் ಐದು ಪಕ್ಕ ಕಾಲ್ ಮಾಡಿ 1 ಗಂಟೆ ಪಾತಿರ್ತಿದ್ದಾರೆ ಆನಿ 1 ಗಂಟೆ ಪಾತಿರ್ಜಿನ ಯಾರು ಒಂದು ಇದ್ದೋಯ ಸೊ ಖಂಡಿತವಾದ ಮಸ್ತ್ ಖುಷಿ ಆಗ್ಬೋದು. ವೀರೇಂದ್ರ ಶೆಟ್ಟಿನ ಬಗ್ಗೆ ಬಂದ್ರೆ ಖಂಡಿತವಾದ ಎಂಗಾರು ಪಂಡ್ಯನೇ ಒಂಜಿ ಬುಕ್ ಬರಬೇಕು ಆತುಂಡ ನೆಟ್ಟ ಬಗ್ಗೆ ಬಂದ್ರೆ ಜನಗಳು ನೆಟ್ಟು ಒಂಜಿ ನೆಕ್ಸ್ಟ್ ಲೆವೆಲ್ ಬಂದು ನೆಕ್ಸ್ಟ್ ಲೆವೆಲ್ ಜನಗಳು ಒಂದು ನೆಕ್ಸ್ಟ್ ಲೆವೆಲ್ ಅಮ್ಮೇದಾರು ಅಂಚನೆ ಮನಸ್ಸು ಪೇರು ಪಕ್ಕ ಪ್ಯೂರು ಅಂಚನೆ ಬಂಗಾರ ಮನಸ್ಸು ನಿಜವಾದ ಮಸ್ತ್ ಖುಷಿ ಆಗ್ಬೋದು. ಒಂಜಿ ಎನ್ನ ಮುಖಾತ ಆರಿಗೆ ಪರಿಚಯ ಇತ್ತು ನಿಜವಾದ ಪಂಡ ಮಗನ ಮಹಿಷ ಬರ್ಕೊಂಡು ನನ್ನ ಮುಖಾತ ಪರಿಚಯ ಇತ್ತು ನನ್ನ ಯೂಟ್ಯೂಬ್ ಬಿಡ್ತೋದು ನನ್ನ ಗುರುತಿಸೋದು ನೆಟ್ಟೊಂಜಿ ಎಡ್ಡೆ ಅವಕಾಶ ಕೊಡ್ತೇವೆ ನಿಜವಾದ ಅರೆ ತೂದು ಕಲ್ಪನಂಚಿ ನಾವು ಮಸ್ತ್ ಉಂಟು. ಕೆಲವೊಂದು ಆರ್ಟಿಸ್ಟ್ಗಳಿಗೆ ಪಂಡ ಈಗ ಹೋಗ್ಕೊಂಡು ಪಂಡ ಯಾನ್ ಪಂಡ ಎದೂರಿನ ಇಂಚಿನ ಅಂತ ಆಂಡ ಯಾನ್ ಹೆಂಚಿನ ಪಂಡ ಯಾನದ ಏರಿ ಹೆಂಚಿನ ಪಂಡ ಅಷ್ಟು ಸರಿ ಇದ್ದನಲ್ಲ ಮನ್ಪುಗ ರಕ್ಷನ್ ಮನ್ಪುಗ ಹೆಂಚಿನ ಇದ್ದನಲ್ಲ ಮನ್ಪುಗ ನಿಜವಾದ ಪಂಡ ಮಸ್ತ್ ಖುಷಿ ಆಗ್ಬಂಡಿ ಕಾರಣಕ್ಕೆ ಬೇಲೆ ಒಂದಿನಕ್ಕೆ ಬೊಕ್ಕ ವಿಚಾರದ ಬಂದಾಗ ಈ ಸಿನಿಮಾಡು ಒಂಜಿ ಎಡ್ಡೆ ಪದವನ್ನು ಪಡಿಸಿನ ಅವಕಾಶನ ಕೊಡ್ತೇವೆ. ಮಾರ್ಚ್ 20 ರೆಕಾರ್ಡಿಂಗ್ ಇದ್ದೀನಿ ಬ್ಯಾಂಗ್ಳೂರು. ಮಾರ್ಚ್ 14 ಎಂಕ್ ಡ್ರಾಮಾ ಇತ್ತು ಅದೇ ಪಾಡಿ ಅಂಚೆಕ್ 19 ಪೋರ ಡ್ರಾಮಾ ಇತ್ತು 20 ರೆಕಾರ್ಡಿಂಗ್ ಎಂಕೋಸ್ಕರ ಫ್ಲೈಟ್ ಬಂತದ್ದು ಪಂಡ ಬೇರೆ ಸಿಂಗಾಡ ಫನ್ಪಾದಲ್ಲ ಅಂಡ್ ಎಂಕೋಸ್ಕರ ಫ್ಲೈಟ್ ಬಂತದ್ದು ಯಾನ ಫ್ಲೈಟ್ ಹೋಗ್ಬಿಟ್ಟು ಸೂರ್ಯ ಹೆಂಗಾಯ್ತದ ಹಿಂಗೂ ಸೊಂಟಿದಾಗ ಗೊತ್ತಿಜ್ಜಿ ಫ್ಲೈಟ್ ಏರ್ಪೋರ್ಟ್ ಅಲ್ಪ ಎಂಕೊಂದು ಗೈಡ್ ಇದ್ದು ಓಡೆ ಬಂದ ಪೋಡಿ ಹೆಚ್ಚಿನ ಪೂರ ವ್ಯವಸ್ಥೆ ಮಾಡ್ಬೋದು ಏನನ್ನ ಬ್ಯಾಂಗ್ಳೂರ್ಗೆ ತರ್ಪಾದು ಅಲ್ಪ ಸಾಫ್ ಅನ್ಬೋದು ರಮದರಿಗೆ ಒರ್ಚನ್ನ ವಿಷಯ ನಿಜವಾಗಲ್ಲ ಎದೆದು ಎಡ್ಡೆ ಸಿಂಗರ್ನಾಗಲ್ಲ ಒಕ್ಕಸರಲ್ಲಿ ಆಗಲಿ ಮತ್ತೆ ಕೈ ಕೊಡ್ದಾಗಲ್ಲ ಪದ್ಯ ಬಂದ್ಪಾದಲ್ಲಿ ಆಂಡ ಏನಾದ್ರೆ ಒಂದು ಎಲ್ಲಿ ಒಂದು ಪ್ರತಿಭೆಯನ್ನು ಗುರುತಿಸೋದು ಈ ಇಡಮುಟ್ಟ ಕಾಂತ ಮೂಲಗುಲ್ಲಾದಲ್ಲಿ ಅದ್ರ ಬಗ್ಗೆ ಪಂಡ ನಿಜವಾದ ನಾನು ಮಲ್ಲ ಬುಕ್ ಬರಬೇಕು ಆತುಂಡು ಮಲ್ಲೆ ನನಗ ಮಸ್ತ್ ಉಂಟು ಮಾತಾಡಿದ್ರೆ ಒಂದು ನೆನಪಂದಿದ್ದೆ ಬಂದಾಗ ಇದು ಬರೋಡು ಅಂಡ್ ಇದು ಬರೋ ಕೈಗಾರ ತುಂಬ ಶುರುವಾಗ್ತದೆ ಅಂಚ ಬೇದ ಕೇಳದಾಲ ಹೆಜ್ಜಿ ಚಾಲಿ ಪೋಲಿಯು ಅಮ್ಮೇನಾಡ ಆಯ್ತು ಅಮ್ಮೇರು ಮಗನೆ ಮಹಿಷ ದಯಮಂತ ನಿಂಗೆ ಅಡ್ಡ ಕೊಟ್ಟು ತಿಳಿಪೋದು 21 ತಾರೀಕಿಗೆ ಏಪ್ರಿಲ್ಗೆ ದಯಮಂತದ ಬಲೆ ಮಾತೆಲ್ಲ ನಮ್ಮ ಸಿನಿಮಾ ತೂಲೆ ಅಂಚನೆ ಕುಡರ ನೈನನಗಾಡು ಅಂಚನೆ ಭೋಜನಗಾಡು ಮನೋ ಮೂರ್ತಿ ಸರ್ ವೀರು ಸರ್ ಕಾಪಿಗಾಡ್ ಸರ್ ಅಂಚನೆ ವಿಜಯ್ ಸರ್ ಪ್ರತಿಯೊಬ್ಬರ ಪಾದಕ ಕುಡರ ಅಡ್ಡ ಬರೋದಿಲ್ಲ ನಿಕ್ಲೇನ ಮಾತ ತೂದು ಇನ್ಸ್ಪೈರ್ ಅಂಚಿನ ವ್ಯಕ್ತಿಯಾನೆ ನಿಕ್ಲನ ಡ್ರಾಮಾ ಅಂತೂದು ನಿಕ್ಲನ ಸಿನಿಮಾ ಅಂತೂದು ನಿಕ್ಲ ಕಾವಡು ಬಂದ್ಕೊಂಡು ಅಂಚಿನ ಆಶಾದಿ ಅಂಚಿನ ವ್ಯಕ್ತಿಯಾನೆ ಖಂಡಿತವಾದ ಏನಂಜಿ ಎಲ್ಲಿ ಆರ್ಟಿಸ್ಟ್ ಅವರು ನನ್ನ ಮುಖ್ಯ ಕಾರಣ ನಿಕ್ಲೆ ತೂದು ಬುಲೈ ನಂಚಿನ ಕಲಾವಿದೆ ದಯಮಾಡಿ ನಿಕ್ಲ ಆಶೀರ್ವಾದ ಪಾಡು ನಾನು ಹೋಗಿ ಪಾತ್ರ ಗೊತ್ತಾಗ್ತದೆ ಕುಡರ ನಿಕ್ಲೆ ಮಾತಾಡಗಳ ಸೌಂಡ್ ಸಾಧ್ಯ ಹೋದ್ರೆ ಸ್ಪೆಷಲಿ ನನ್ನ ಮೋಕ್ಯದ ವೀರು ಸರ್ಗೆ ಲವ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು. ಸೋಮರು ರಕ್ಷಣೆ ಮಾಡುವವರಿಗೆ ಉಡದ ಪಾತೆರನ್ನ ಸೇರಿನ ಮಾತನ್ನು ಬದುಕಲಿದ್ದಾರೆ. ಅಂಚನೆ ನನ್ನದು ಮಗು ವೇದಿಕೆ ನಮ್ಮೊಟ್ಟಿಗೆ ಪ್ರಶಾಂತ್ ಕಂಕನಾಡಿ ಬರೀ ಖ್ಯಾತ ಗಾಯಕರಿ ಜಿಲ್ಲೆಯ ನಿತ್ಯ ನಿರಂತರವಾದ ಸಂಗೀತ ರಸಮಂಜರಿ ಕಾರ್ಯಕ್ರಮನ ಈ ಜಿಲ್ಲೆಯಾದ್ಯಂತ ಉಭಯ ಜಿಲ್ಲೆ ಕೊಡುವ ಪುನಃಚಿತ್ರಣ ಗಾಯಕಿ ವೇದಿಕೆ ನಮ್ಮೊಟ್ಟಿಗೆ ಒಂದು 2 ಪಾತ್ರ ಅಲ್ಲ ಸೇರಿನ ಮಾತನ್ನು ಬದುಕಲಿದ್ದಳು. ಮೊದಲಿಗೆ ಮನೋ ಮೂರ್ತಿ ಸರ್ಗೆ ನಾನು ಮಂಗಳೂರಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೊ ಮಚ್. ನನಗೆ ನಾನು ಮೊದಲು ನಿಮ್ಮನ್ನು ನೋಡಿದ್ದು ಬ್ಯಾಂಗ್ಳೂರಲ್ಲಿ ಸರ್. ಆವಾಗ ಪಬ್ಲಿಕ್ ಟಿವಿ ಸಿಂಗಿಂಗ್ ಕಾಂಪಿಟೇಷನ್ ಇತ್ತು. ಆವಾಗ ಕರ್ನಾಟಕದ ಟಾಪ್ 50 ಲೆವೆಲ್ಗೆ ಬಂದಿದ್ದೆ. ನಿಮ್ಮ ಮುಂದ್ಗಡೆ ಆಡಿಷನ್ ಕೊಟ್ಟಿದ್ದೆ ನಾನು. ಆ ಟೈಮಲ್ಲಿ ನನ್ನ ವಾಯ್ಸ್ ಹೋಗಿತ್ತು. 2 ಸಲ ಮಂಗಳೂರು ಮತ್ತು ಬೆಂಗಳೂರಿಗೆ ಟ್ರಾವೆಲ್ ಮಾಡಿದಾಗ ಅದಕ್ಕಿಂತ ರಿಕ್ವೆಸ್ಟ್ ಮಾಡಿದ್ದೆ. ಆಗ ನೀವು ಹೇಳಿದ್ರೆ ಅದು
ಎಕ್ಸ್ಕ್ಯೂಸ್ ಇಲ್ಲ ವಾಯ್ಸ್ ಓದೋದಕ್ಕೆ, ಹಾಗಾಗಿ ಅದು ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ, ಹಾಗಾಗಿ ಅಲ್ಲಿಂದ ರಿಜೆಕ್ಟ್ ಆಗಿ ನಾನು ಮಂಗಳೂರಿಗೆ ಬಂದಿದ್ದೆ. ಆಮೇಲೆ ನಿಮ್ಮ ಈ ಮೂವಿಯಲ್ಲಿ ನಾನು ಹಾಡ್ತೀನಿ ಅಂತ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಅದಕ್ಕೆ ಮೊದಲು ನಾನು ಥ್ಯಾಂಕ್ಸ್ ಹೇಳಬೇಕಾದದ್ದು ವೀರಣ್ಣನಿಗೆ. ಯಾಕಂದರೆ ಅವರು ನನ್ನನ್ನು ಪರ್ಸನಲಿ ಕರೆದು ನನಗೆ ಒಂದು ಹೊಸ ಕಲಾವಿದನಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ತುಳು ಚಿತ್ರದಲ್ಲಿ ಹಾಡಲಿಕ್ಕೆ. ಅದು ನಿಮ್ಮ ಸಂಗೀತದಲ್ಲಿ, ನಿಮ್ಮ ಹಾಡುಗಳನ್ನು ನಾವು ಎಷ್ಟು ಹಾಡಿದ್ದೇವೆ ಅಂತಿಲ್ಲ ಆರ್ಕೆಸ್ಟ್ರಾಗಳಲ್ಲಿ. ನಾನು ಸಣ್ಣ ಸಣ್ಣ ಆರ್ಕೆಸ್ಟ್ರಾಗಳಲ್ಲಿ ಹಾಡ್ತೀವಿ. ಹಾಗಾಗಿ ಮುಂಗಾರು ಮಳೆಯಿಂದ ಹಿಡಿದು ಸೋನು ನಿಗಮ್ನ ಅವತ್ತಿನಿಂದ ನನ್ನ ಫ್ಯಾನ್. ಆವತ್ತಿನಿಂದ ಹಾಡಿದ ಹಾಡುಗಳೇ ಇಲ್ಲ, ಅಷ್ಟು ಹಾಡುಗಳನ್ನು ಹಾಡಿದ್ದೇವೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ನನಗೆ ಅವಕಾಶ ಮಾಡಿಕೊಟ್ಟಿದ್ದಾಗ. ರೆಕಾರ್ಡಿಂಗಲ್ಲಿ ಕೂಡ ತುಂಬ ಉತ್ತಮವಾದ ಸಜೆಷನ್ ಕೊಟ್ಟು ನನಗೆ ಹಾಡುವಂಥ ಒಂದು ಧೈರ್ಯವನ್ನು ತುಂಬಿದಿರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಚನೆ ಮೂಲಿಪ್ಪು ನಂಚಿನ ಮಾತ ಗಣ್ಯಲ್ಲ ಎಂಕಲ್ನ ತುಳುನಾಡದ ಮಾತ ಪೆರ್ಮೆದ ಕಲಾವಿದೆಲ್ಲ ಮುಲ್ಲೇರು ಎಂಕಲ್ ಮುಕ್ಲೇರು ಇನ್ಸ್ಪೈರ್ ಆತನಗಳು ರಕ್ಷಣೆ ಮಾಡೋರು ಪೂರ ಬಂತೇರು ನನ್ನ ಜಾಸ್ತಿ ಬಂದ್ಬುಜಿ ಸುರುಕು ಮುಲ್ಪತ್ತಿಂಚಿ ಕೂಡ ಮಾತ ಗಣ್ಯರು ವೇದಿಕೆ ಮಿತ್ರ ಮಾತರಿಗಳ ಕೂಡ ಸೋಮೇಲ್ ಚಂದ ಎಂಕ್ ಅವಕಾಶ ಮಂತ್ಕೊರ್ನೈಕ್ ಮಾತರಿಗಳ ಸೋಮೇಲ್ ಚಂದಂದು ಸ್ಪೆಷಲಿ ವೀರಣ್ಣಗೆ ಕೊಡೋರ ಸೋಮೇಲ್ ಚಂದಂದು ನನ್ನ ಪಾತ್ರ ಮುಗಿತು. ಸೊ ನನಗೆ ತುಳು ಬರಲ್ಲ, ಬಟ್ ತುಳುನಾಡು ಅಂದರೆ ತುಂಬ ಇಷ್ಟ. ಐ ಲವ್ ದ ಪೀಪಲ್, ಐ ಲವ್ ನೀರ್ ದೋಸೆ ಆ್ಯಂಡ್ ಎಸ್ಪೆಷಲಿ ಐಡಿಯಲ್ ಐಸ್ ಕ್ರೀಮ್. ಐ ಲವ್ ಇಟ್ ವೆರಿ ಮಚ್. ಇವತ್ತು ಬೆಳಗ್ಗೆ ವೀರೇಂದ್ರ ಶೆಟ್ಟಿ ಅವರ ಅಲ್ಲಿಗೆ ನಾನು ಕರ್ಕೊಂಡೋಗಿದ್ದು, ಅದಕ್ಕೋಸ್ಕರ ಥ್ಯಾಂಕ್ ಯು ಬರ್ತೀನಿ. ಬಟ್ ಮೇನ್ಲಿ ಏನು ಅಂದರೆ ನನಗೆ ಇಲ್ಲಿ ತುಳುನಾಡಿಗೆ ಕರ್ಕೊಂಡ್ಬಂದಿದ್ದಕ್ಕೆ ಮಗನೇ ಮಹೇಶ ಮೂಲಕ ಐ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಹಿಂಗೆ ಐ ಹೋಪ್ ಟು ಡೂ ಅ ಲಾಟ್ ಮೋರ್ ಮೂವೀಸ್ ಇನ್ ತುಳುನಾಡು ಬಿಕಾಸ್ ದ ಪೀಪಲ್ ಆರ್ ಸೋ ವಂಡರ್ಫುಲ್. ದಟ್ಸ್ ದ ಮೇನ್ ಥಿಂಗ್. ಇನ್ನೂ ಬಿಗ್ ಸಿಟಿ ಥರ ಆಗಿಲ್ಲ ಆ್ಯಂಡ್ ಆ ಥರ ನೈಸ್ ಕೋಸಿ ಅಟ್ಮಾಸ್ಫಿಯರ್ ಇದೆ. ಸೊ ನೆಕ್ಸ್ಟ್ ಟೈಮ್ ಬರೋಷ್ಟರಲ್ಲಿ ನಾನು ಸ್ವಲ್ಪ ತುಳು ಕರ್ಕೊಂಡ್ಬರ್ತೀನಿ. ಸೊ ಮೇಬಿ ದಟ್ ಇಸ್ ಮೇಕಿಂಗ್ and Magane Mahisha is a very funny movie. ಅಷ್ಟೇ ನಾನು ಹೇಳಬೇಕು. It's too funny from beginning to end. ಆವಾಗ ಏನೇ ಹೇಳಿದ್ರು ವೀರೇಂದ್ರ ಶೆಟ್ಟಿ ಅವರು ಆಲ್ ದಟ್ ಇಸ್ ಕರೆಕ್ಟ್. ನನಗೇನು ಅರ್ಥ ಆಗಲಿಲ್ಲ, ಬಟ್ ಐ ಆಮ್ ಶೂರ್ ಅದು ಇಟ್ಸ್ ಅ ವೆರಿ ಡಿಫರೆಂಟ್ ಟೈಪ್ ಆಫ್ ಜಾನ್ರಾ ಆಫ್ ಮೂವಿ ಫಾರ್ ಮೀ. ಆ್ಯಂಡ್ ಎಷ್ಟೋ ಜನ ನಾನು ಐ ಹ್ಯಾವ್ ಸೀನ್ ಇನ್ ದ ಮೂವಿ ಆ್ಯಕ್ಟ್ ಮಾಡಿದ್ದೀರಾ ಆ್ಯಂಡ್ ವಂಡರ್ಫುಲ್ ಜಾಬ್. ಇನ್ನು ಮೂವಿ ಗೊತ್ತೇ ಆಗೋಲ್ಲ ಇನ್ ಬಿಗಿನಿಂಗ್ ಟು ಎಂಡ್ ಹೆಂಗೆ ಫಿನಿಶ್ ಆಗುತ್ತೆ ಅಂತ. ಇನ್ನು ಮೋಸ್ಟ್ ಎಕ್ಸೈಟಿಂಗ್ ನನಗೆ ಇದರಲ್ಲಿ ವರ್ಕಿಂಗ್ ಆನ್ ದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಂಡ್ ದ ಬ್ಯಾಕ್ಗ್ರೌಂಡ್ ಸ್ಕೋರ್. ಐ ರಿಯಲಿ ಎಂಜಾಯ್ಡ್ ವರ್ಕಿಂಗ್ ಆನ್ ಇಟ್. ಮತ್ತು ವೀರೇಂದ್ರ ಶೆಟ್ಟಿ ಅವರನ್ನೇ ಅಲ್ಲಿ ಬಂದು ನಮಗೆ ತುಂಬ ಎನ್ಕರೇಜ್ಮೆಂಟ್ ಕೊಟ್ಟರು. ಟು ಮಿ ಅಂಡ್ ಮೈ ಮ್ಯೂಸಿಷಿಯನ್ಸ್ ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಇದು ಫಸ್ಟ್ ಮೂವಿ ಇದರಲ್ಲಿ ವೇರ್ there is not a single Mumbai singer. ಎಲ್ಲ ತುಳುನಾಡು ಸಿಂಗರ್ಸು ಮೋಸ್ಟ್ಲಿ. ಇಟ್ ಇಸ್ ವೆರಿ ಗುಡ್ ಥಿಂಗ್. ನನಗೆ ತುಂಬ ಇಷ್ಟ ಆಯಿತು. ಸೊ ಐ ಹೋಪ್ ಟು ಡೂ ಈ ಥರನೇ ಇನ್ನೂ ಮೂವೀಸ್ನು ಅಲಾಂಗ್ ವಿತ್ ವೀರೇಂದ್ರ ಶೆಟ್ಟಿ ಅವ್ರ ಜೊತೆ ಇನ್ ತುಳುನಾಡು. ಥ್ಯಾಂಕ್ ಯು ಆಲ್ ವೆರಿ ಮಚ್. ಆ್ಯಂಡ್ ಇವಾಗ ಬಂದಿದ್ದಕ್ಕೆ ಅಷ್ಟೊಂದು ಲವ್ ತೋರಿಸಿದ್ದು. ಥ್ಯಾಂಕ್ ಯು ಆಲ್ ವೆರಿ ಮಚ್. ಇದು ಫಸ್ಟ್ ಟೈಮ್ ಬಂದೋದೇ ಇಲ್ಲಿ ನಾನು ಬಂದು ಎಷ್ಟೋ ಸಲ ಬಂದಿದ್ದೀನಿ, ಬಟ್ ಫಸ್ಟ್ ಟೈಮ್ ಇಲ್ಲಿಗೆ ಬಂದು ಈ ಥರ I have felt the love and affection from you all. I thank you very much for that. language ಗೊತ್ತಿಲ್ಲ, but ಹೇಗೆ music ಆಯ್ತು? That is the beauty of music, alva. It has no language. So universal, ಎಲ್ಲ ಬೇಕಾದ್ರೂ ಕೇಳ್ಬೋದು. And so it was ಏನು ಪ್ರಾಬ್ಲಮ್ ಆಗಲಿಲ್ಲ. ಸರ್ ನಮಸ್ತೆ. ಕಲಾವಿದರಿಗೆ ನಮಸ್ಕಾರ. ಸರ್, ಕನ್ನಡ ಸಿನಿಮಾನ ಮಾಡಿದ್ರಿ, ಇಷ್ಟು ದಿನ ಸಾಂಗ್ಸನ್ನು ಕಂಪೋಸ್ ಮಾಡ್ತಾ ಬಂದ್ರಿ. ಸೊ ಈಗ ಸೇಮ್ ಕ್ವಶನ್, ಬಟ್ ನಾನು ನಿಮಗೆ ಬೇರೆ ಥರ ಕೇಳ್ತೀನಿ. ನೀವು ಹೇಳಿದ್ರಿ, ಬ್ಯೂಟಿಫುಲ್ ಆನ್ಸರ್ನ ಕೊಟ್ಟಿದ್ದೀರಾ. ಸೊ ನಿಮಗೆ ಮ್ಯೂಸಿಕ್ ಅಂತ ಬಂದಾಗ ಅಫ್ಕೋರ್ಸ್ ಅದಕ್ಕೆ ಭಾಷೆ ಇಲ್ಲ, ಅದು ಬರೀ ಭಾವನೆ ಅಂತ ಹೇಳ್ಬೋದು. ಆದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್ ಕನ್ನಡಕ್ಕೆ ಹಾಗೂ ತುಳುಗೆ ಅಂತ ಬಂದಾಗ? ನಿಮಗೆ ಗೊತ್ತಿರೋದ ಭಾಷೆ ಅಲ್ವಾ ಅದು. ಸೊ ನೀವು ಈಗಾಗಲೇ ಹೇಳಿದ್ರಿ, ಅದಕ್ಕೆ ಎಷ್ಟೇ ಇದ್ರೂ ಕೂಡ ಆ ವರ್ಡಿಂಗನ್ನು ಸೇರಿಸಬೇಕು ಅಂದರೆ ಅದರ ಅರ್ಥ ಗೊತ್ತಿರಬೇಕು. ಆ ಪದಗಳ ಜೋಡಣೆ ಆದಾಗ ಮಾತ್ರ ಒಂದು ಸುಂದರವಾದ ಒಂದು ಹಾಡು ಬರಲಿಕ್ಕೆ ಸಾಧ್ಯ. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್ ನಿಮ್ಮದು? ಆ್ಯಕ್ಚುಲಿ ಅದು ನಮಗೇನು ತೊಂದರೆ ಆಗಲ್ಲ, ಯಾಕಂದರೆ ಅದೊಂದು ವರ್ಡಿಂಗ್ಸ್ ಬರೆಯೋದು ಲಿರಿಸಿಸ್ಟ್ ಅವರು ವೀರೇಂದ್ರ ಶೆಟ್ಟಿ ಅವರು ಇರ್ಬೋದು, ಯಾರು ಬೇಕಾದ್ರೂ ಇರ್ಬೋದು. ಆ್ಯಂಡ್ ಒನ್ ಡಿಫ್ರೆನ್ಸ್ ಕನ್ನಡ ಸಾಂಗ್ಸ್ ಮತ್ತು ತುಳು ಸಾಂಗ್ಸಲ್ಲಿ ಮ್ಯೂಸಿಕಲಿ ಎಲ್ಲ ಸೇಮ್. ಬಟ್ ಒನ್ ಥಿಂಗ್ ಐ ಫೌಂಡ್ ಏನು ಅಂದರೆ ಇಲ್ಲಿ ಸ್ವಲ್ಪ ಕ್ಲಾಸಿಕಲ್ ಸಾಂಗ್ ಬೇಕು ಅಂತ ಎವ್ರಿ ಮೂವಿನಲ್ಲಿ ನಾನು ರಿಕ್ವೈರ್ಮೆಂಟ್ ಮಾಡಿದೆ ಫ್ರಮ್ ವೀರೇಂದ್ರ ಶೆಟ್ಟಿ. ಬೋತ್ ಇನ್ ಸವರ್ಣ ಸಂದೀಪ್ ಕನ್ನಡ ಮೂವಿ ಆ್ಯಂಡ್ ಇನ್ ತುಳು ಮೂವಿ. ದಟ್ ಈಸ್ ವೆರಿ ರೇರ್. ಇನ್ ಕನ್ನಡದಲ್ಲಿ ಜಾಸ್ತಿ ಜನ ಆ ಥರ ಕೇಳೋಲ್ಲ. ಸೊ ಐ ಥಿಂಕ್ ಫಾರ್ ಆರ್ಟ್ ಫಾರ್ಮ್ ಇಲ್ಲಿ ನನಗೆ ಅನಿಸೋದು
there is more value for art form. And the formula ಇರುತ್ತಲ್ಲ, ಇಷ್ಟು ಫೈಟ್ ಇರಬೇಕು, ಅಷ್ಟು ಫೈಟ್ ಇರಬೇಕು, ಇಷ್ಟು ಸಾಂಗ್ ಇಲ್ಲಿ ಇರಬೇಕು, ಅದೆಲ್ಲ ಏನಿಲ್ಲ ಇದರಲ್ಲಿ ಇಲ್ಲಿವರೆಗೂ ನಾನು ನೋಡಿರೋದು. ಹಾಗೆ ಸರ್, ಇನ್ನೊಂದು ಪ್ರಶ್ನೆ, ಇದನ್ನ ನಮ್ಮ ಕಲಾವಿದರಾಗಬೇಕು ಅಂತ ಬಂದಾಗ, ನಟಿಸಬೇಕು ಅಂತ ಬಂದಾಗ, ಇದು ನನ್ನ ಆಸೆ, ಇದನ್ನ ನಾನು ಮಾಡಬೇಕು ಅಂತ ಹೊರಡ್ತಾರೆ. ಸೊ ನಿಮ್ಮ ಹಿಂದೆ ಇಂಥದ್ದೊಂದು ಆಸೆ ಇತ್ತಾ ಅಥವಾ ಇಲ್ಲ, ನೀವು ಆ ಟ್ಯಾಲೆಂಟ್ ನಿಮ್ಮಲ್ಲಿ ಇದ್ದದ್ದು ಹೊರಗೆ ಬಂದದ? ಅಂದ್ರೆ ಯಾಕೆ ನೀವು ಮ್ಯೂಸಿಕ್ ಅನ್ನೇ ಚೂಸ್ ಮಾಡಿದ್ರಿ? ಆಸೆ ಇದ್ದು ಸಿನ್ಸ್ ಐ ವಾಸ್ ದಿಸ್ ಲಾಂಗ್, ಐ ಮೀನ್ ದಿಸ್ ಓಲ್ಡ್. ಮದುವೆ ಮನೆಗೆ ಹೋಗ್ತಿದ್ದೆ ನಾನು, ಟು ಸಿಟ್ ದೇರ್ ಇನ್ ಫ್ರಂಟ್ ಆಫ್ ನಾಗೇಶ್ವರ ಆ್ಯಂಡ್ ಆರ್ಕೆಸ್ಟ್ರಾ ಆ್ಯಂಡ್ ಹಿಯರ್ ದೆಮ್ ಪ್ಲೇ, ಆಮೇಲೆ ಏನು ಮಾಡ್ತಾರೆ ಅಂತ ಆ ಥರ. So I think I was just grew up with it and born with it. That's it. Thank you sir, thank you. ಸರ್, ಇವಾಗ ನೀವು ಕನ್ನಡ ಅಂದರೆ ಮುಂಗಾರು ಮಳೆ, ಮಿರಣ್ಣ ಅಂತ ಸ್ವಲ್ಪ ಲಾಂಗ್ ಗ್ಯಾಪ್ ತಗೊಂಡು ಕನ್ನಡಕ್ಕೆ ಇದಕ್ಕೆ ತುಳು ಚಿತ್ರಕ್ಕೆ ಬಂದಾಗ ಕಾಣುತ್ತೆ ಸರ್. ಅಂದರೆ ತುಳು ಚಿತ್ರದ ಟೈಟಲ್ಗೆ, ಅಂದರೆ ಈಗ ಕನ್ನಡ ಚಿತ್ರದ ಟೈಟಲ್ಗೆ ಒಂದು ಮ್ಯೂಸಿಕ್ ಕಂಪೋಸ್ ಮಾಡಬೇಕಾದ್ರೆ ತಮಗೆ ಹೇಗೆ ಅನಿಸ್ತಾ ಇದೆ ಸರ್? ಅಂದರೆ ಒಂದು ತುಳು ಚಿತ್ರದ ಟೈಟಲ್ ಒಂಥರ ಬೇರೆ ರೀತಿಯಲ್ಲಿ ಇರುತ್ತೆ ಸರ್. ಅದು ಕನ್ನಡ ರೀತಿ, ಒಂದು ಕನ್ನಡ ಅಂದರೆ ಒಂದು ಸಾಮಾನ್ಯವಾಗಿ ಬೇರೆ ಬೇರೆ ಕಡೆಗಳಲ್ಲಿ ಇರುವಂಥದ್ದು. ಸೊ ಅದು ನಿಮಗೆ ಈ ಟೈಟಲ್ ಅಂದರೆ ಒಂದು ಚಿತ್ರ ಒಂದು ಸ್ಟಾರ್ಟ್ ಆಗುವಾಗ ಒಂದು ಟೈಟ್ಲ್ ಇರುತ್ತೆ ಸರ್. ಆ ಟೈಟ್ಲಿಗೆ ಒಂದು ಸಾಂಗ್ ಕಂಪೋಸ್ ಆದ ನಂತರ ಬೇರೆ ಅಂದರೆ ಹಾಡುಗಳಾಗಿರುತ್ತೆ ಸರ್. ಇದ್ರ ಬಗ್ಗೆ ಏನಿದೆ ಸರ್? ಆ್ಯಕ್ಚುಲಿ ಇನ್ನೂ ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ. ತುಳು ಇರ್ಬೋದು, ಕನ್ನಡ ಇರ್ಬೋದು, ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ಇರ್ಬೋದು. ನಿಮ್ಗೆ ಏನು ರಿಕ್ವೈರ್ಮೆಂಟ್ ಬರುತ್ತೋ ಒಂದು ಸಿಚುವೇಶನ್ಸ್ಗೆ, ಮೂವಿನಲ್ಲಿ, ಅದಕ್ಕೆ ನೀವು ಕಂಪೋಸ್ ಮಾಡೋದು ಸಾಂಗು. ಸೊ ಅಷ್ಟೊಂದು ಏನೋ ಡಿಫ್ರೆನ್ಸ್ ನಮಗೆ ಗೊತ್ತಾಗಬೇಕು ಸರ್. ಈಗ ನೆಕ್ಸ್ಟ್ ಕನ್ನಡ ಯಾವುದಾದ್ರೂ ಚಿತ್ರ ನಾನು ನಡೀತಾ ಇದೆ, ಇನ್ನೊಂದು 2-3 ನಡೀತದೆ. ಎಲ್ಲ ಈ ವರ್ಷ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಇಯರ್. ಕೋವಿಡಿಂದ ಎಲ್ಲ ಸತ್ತಕೊಂಡಿತ್ತು. ಆ್ಯಂಡ್ ಇನ್ನೊಂದು ಮಗನೇ ಮಹಿಷ ಶುರು ಆಗಿದ್ದು ಆ್ಯಂಡ್ ಫಿನಿಶ್ ಆಗಿದ್ದು ಕೋವಿಡ್ ಟೈಮ್. ಸೊ ಸಮಥಿಂಗ್ ಸ್ಪೆಷಲ್ ಅಬೌಟ್ ದಟ್ ಮೂವಿ.